ಶೋಣಿತಾಪುರಕ್ಕೆ ಯಾರು ಅಂತ ಕೇಳಿದ್ದೇನೆ. ನಾನೇ ಸರಿ ಅನೇಕ ವಿಧಾನಿಸಬೇಕು. ದಾರಿಯಲ್ಲಿ ಸಿಕ್ಕಂತಹ ಮಗುವಂತೆ ನಾನು, ಅದಕ್ಕಾಗಿ ದಾರಿಕಾಸುರ ಎನ್ನುವಂತಹ ನಾಮಾಂಕಿತವನ್ನು ನನಗಿಟ್ಟರಂತೆ. ಶುಕ್ರಾಚಾರ್ಯರ ಕಟಾಕ್ಷದಿಂದ ಬೇಕಾದಂತಹ ವಿದ್ಯೆಗಳನ್ನು ಸಂಪಾದಿಸಿದೆ. ಅಳುದುಳಿದ ದಾನವರೆಲ್ಲ ಸೇರಿಸಿಕೊಂಡು ಈ ಶೋಣಿತಾಪುರದಲ್ಲಿ ಎಲ್ಲರನ್ನು ಜೊತೆಗೂಡಿಸಿಕೊಂಡು ಇಂದು ಆಳ್ವಿಕೆ ನಡೆಸುತ್ತಾ ಬರುತ್ತಾ ಇದ್ದೇನೆ. ಆದರೆ ಚಿಂತೆ ಅದಲ್ಲ ಸ್ವಾಮಿ, ನಮ್ಮ ಕಿರಿಯಪ್ಪೆಯ ಮಕ್ಕಳಾದ ಆ ದೇವತೆಗಳು ಸ್ವರ್ಗದ ಸುಖವನ್ನು ಅನುಭವಿಸುತ್ತಾ ಇದ್ದಾರೆ. ನ್ಯಾಯಯುತವಾಗಿ ಸೇರಬೇಕೆಂದು ಸ್ವರ್ಗ ನಮಗೆ ದಿತಿ ದೇವಿಯ ಮಕ್ಕಳಾದ ನಾವೇ ದೈತ್ಯರೆನಿಸಿಕೊಂಡವರು. ಆದರೆ ಏನು ಮಾಡೋಣ, ನಮಗೆ ಆ ಸುಖವೇ ಸಿಗದೇ ಹೋಯ್ತಲ್ಲ. ಇದರ ಬಗ್ಗೆ ಚಿಂತನೆ ನಡೆಸುತ್ತಾ ಇದ್ದೇನೆ. ಹಾಗಾದರೆ ಶೋಣಿತಾಪುರದ ಬಗ್ಗೆ ಚಿಂತಿಸಬೇಕಾದರೆ ಹಿಂದೊಮ್ಮೆಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಎಂಬುವಂತಹ ಆ ದಾನವರಿ ಇರುವರು, ಈ ಶೋಣಿತಾಪುರವನ್ನು ನಿರ್ಮಿಸಿದವರು. ಅವರಿಗೆ ಮೊದಲಾಗಿ ಕೈಯನ್ನು ಮುಗಿಯುತ್ತಾ ನನ್ನ ಒಡ್ಡೋಲವನ್ನು ಯಾವಾಗಲೂ ಪ್ರಾರಂಭಿಸುವವ ನಾನು. ಹಾಗಾದರೆ ಜನಬಲ ದೇಹಬಲ ಎರಡೂ ಇದೆ, ದೈವ ಬಲ ಇಲ್ಲ ಎಂದು ತಾಯಿ ಹೇಳಿದಂತಹ ಮಾತು. ಬ್ರಹ್ಮದೇವನನ್ನು ಕುರಿತು ತಪವನ್ನಾಚರಿಸು ಮಗನೇ, ದೈವ ಬಲ ಹೊಂದಿದ್ದರೆ ಸಾಕು. ಆ ದೇವತೆಗಳೇನು ಆ ಶ್ರೀಹರಿಯನ್ನು ಹಿಮ್ಮೆಟ್ಟಿಸಬಹುದು. ಶ್ರೀಹರಿಯ ಮೇಲೆ ಹಗೆ ಯಾಕೆ? ಹಿರಣ್ಯಾಕ್ಷ ಹಿರಣ್ಯಕಶಿಪು ಇವರನ್ನು ಮೋಸದಿಂದ ಕೊಂದವನು ಆ ಶ್ರೀಹರಿ. ಅದಕ್ಕಾಗಿ ಅವನನ್ನು ಎದುರುಗೊಳ್ಳಬೇಕಂತಹ ಉದ್ದೇಶದಿಂದ ಕಾಯುತ್ತಾ ಇದ್ದವನು. ಸಮಯ ಸಂದರ್ಭ ಎರಡೂ ಕೂಡಿ ಬರಲಿಲ್ಲ. ಹಾಗಾದರೆ ಏನು ಮಾಡೋಣ? ತಾಯಿ ಹೇಳಿದ ಮಾತಿನಂತೆ ದೈತ್ಯ ಕಾರಣಕ್ಕೆ ತೆರಳಿ ಅದನ್ನು ಭಜನೆ ಕುಲಕ್ಕೆ ವೆಚ್ಚಿಸಿ ವರವನ್ನು ಪಡೆಯಬೇಕು. ಹಾಗಾದರೆ ಈ ಅಧಿಕಾರವನ್ನು ನಮ್ಮವರಿಗೆ ಕೊಟ್ಟು ನಾನು ತೆರಳುತ್ತೇನೆ ಕಾರಣಕ್ಕೆ. ಅಂದು ಸೇರಿದಂತಹ ಪ್ರದೇಶವೇ ಕಾಂತಾರ. ಹಾಗಾದರೆ ಕಾಣುತ್ತಿರುವಂತಹ ಸರಸಿಯಲ್ಲಿ ಮಿಂದು ಶುಚಿರ್ಭೂತನಾಗಿಸಿಕೊಂಡೆ. ಹಾಗಾದರೆ ಇನ್ನು ತೊಳಬೇಕೆ? ಕಾಣುತ್ತಿದ್ದೆ ಸ್ವಚ್ಛವಾದಂತಹ ಪರಿಸರ. ಆ ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸುತ್ತೇನೆ. ನನ್ನ ತಪಸ್ಸು ನಿರರ್ಥಕವಾಯಿತೆ. ಹಾಗಾದ್ರೆ ನನ್ನ ಭಕ್ತಿ ನಿರರ್ಥಕವಾಯಿತೆ. ತಪಸ್ಸನ್ನು ಬ್ರಹ್ಮದೇವರನ್ನು ಮೆಚ್ಚಿಸದೇ ಹೋದರೆ ನಾನು ಪುರವನ್ನು ಸೇರುವುದೆಂದು ಈ ಮುಖವನ್ನು ಮತ್ತೊಮ್ಮೆ ನನ್ನ ಪುರ ಜನರಿಗೆ ತೋರಿಸುವುದಂತೆ ಸಾಧ್ಯವೇ ಇಲ್ಲ. ಗಂಡಾಗಿ ಹುಟ್ಟಿದ್ದೇನೆ, ಗಂಡಾಗಿ ಬೆಳೆದಿದ್ದೇನೆ, ಗಂಡಾಗಿ ಸಾಯುತ್ತೇನೆ ಹೊರತು ಹೆಣ್ಣಾಗಿ ಹೋಗುವುದಕ್ಕೆ ನನಗೆ ಮನಸ್ಸಿಲ್ಲ. ಅದುದರಿಂದ ಕೈಯಲ್ಲಿ ಕಾಣುತ್ತಾ ಇದೆ ಕಟಾರಿ. ನನ್ನ ಈ ಶಿರಸ್ಸನ್ನು
ದಟ್ಟ ಅರಣ್ಯವನ್ನು ಸೇರಿ ಇಲ್ಲಿ ತಪಸ್ಸನ್ನು ಗೈಯುತ್ತಾ ಇರುವೆ. ಇನ್ನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ಹೌದು ಇದು ಮಗನೇ. ಕಾಣಲಿಲ್ಲ. ಕೈಯಲ್ಲಿದ್ದ ಕಟಾರಿಂದ ತಲೆಯನ್ನು ಕಾಣಲಿಲ್ಲ ಎಂಬ ಉದ್ದೇಶಕ್ಕಾಗಿ ಕೈಯಲ್ಲಿದ್ದಂತಹ ಖಡ್ಗದಿಂದ ಶಿರವನ್ನೇ ಕತ್ತರಿಸಿಕೊಳ್ಳುತ್ತೇನೆ ಎಂದು ಮುಂದೆ ಆದೆಯ. ಅರೆ ಕ್ಷಣ ನೀನು ತೊಳೆದದ್ದು ನನ್ನ ಶಿರನೆ ನೆಲಕ್ಕೆ ಹೊರಟಿತ್ತು. ದಾರಿಕಾಸುರ ಒಂದು ತಪಸ್ಸು, ಒಬ್ಬ ದೇವರನ್ನು ಕುರಿತು ತಪಸ್ಸನ್ನು ಮಾಡಿದರೆ ಆ ತಪಸ್ಸು ಸಂಪನ್ನಗೊಳ್ಳಬೇಕು. ಆಗಲೇ ನಾವು ನಿನ್ನ ಮುಂದೆ ಪ್ರತ್ಯಕ್ಷನಾಗಲು ಸಾಧ್ಯ. ಹಾಗಾದರೆ ದಾರಿಕಾಸುರ, ನಿನ್ನ ಭಕ್ತಿಯಾದ ಈ ತಪಸ್ಸಿಗೆ ಒಲಿದಿದ್ದೇನೆ. ಏನು ಬರಬೇಕು ಮಗನೇ? ಈ ದಾರಿಕಾಸುರನ ಜೀವನವೆನ್ನುವುದು ಇಂದಿಗೆ ಸಾಕ್ಷಾತ್ಕಾರವಾಯಿತು. ದೇವನನ್ನು ನಿನ್ನನ್ನು ಒಲಿಸಿಕೊಂಡೆ, ಮನದ ಇಚ್ಛೆಯನ್ನು ನಿನ್ನ ಕೇಳುತ್ತಾ ಇದ್ದೀಯ. ಪ್ರಭೋ, ಬೇರೇನು ಬೇಡ ಸ್ವಾಮಿ, ಅಮರತ್ವವನ್ನು ಪರಿಪ್ರಾಪ್ತಿಸು ನನಗೆ. ಹೌದು, ಅಷ್ಟು ಸಾಕು. ನಿಮಗೆ ಅಮರತ್ವವನ್ನು ಕರುಣಿಸಲು ಅಸಾಧ್ಯ. ಯಾಕೆ ಪ್ರಭು? ಯಾಕೆಂದರೆ ಶ್ರೀಮೂರ್ತಿಗಳಾದ ನಮಗೂ ಅಮರತ್ವ ಎಂಬುದು ಇಲ್ಲ. ದೇವತೆಗಳಾದರೂ ಅವರಿಗೆ ಸಹ ಅಮರತ್ವ ಅಂತ ಇಲ್ಲ. ಕಲ್ಪಾಂತ್ಯಕ್ಕೂ ನಿಮಗೂ ಅಂತ್ಯವಿದೆ. ಸರಿ, ಆದ ಕಾರಣ ನಿನಗೆ ಒಂದು ಅಮರತ್ವವನ್ನು ನಾನು ಕರುಣಿಸಲಾರೆ. ಬೇರೆ ವರವನ್ನು ಕೇಳಬೇಕೆ? ಹೌದು. ಸರಿ ಪ್ರಭು, ಹಾಗಾದರೆ ಬೇರೆಯವರ ಅಮರತ್ವವನ್ನು ನಿಮಗೆ ಕರುಣಿಸಲಿಕ್ಕೆ ಸಾಧ್ಯವಿಲ್ಲ. ಬೇರೆಯವರನ್ನು ಹೇಳಿಕೋ ಮಗನೇ ಎನ್ನುವ ಮಾತನ್ನು ಆಡುತ್ತಾ ಇದ್ದೀರಿ. ಹಾಗಾದರೆ ಪ್ರಭು, ಯೋನಿಜರಿಂದ ಜನಿಸಿದಂತಹ ಯಾವುದೇ ಪ್ರಾಣಿಯಿಂದಲೂ ನನಗೆ ಮರಣವೇ ಬರದಹಾದಂತ ವರವನ್ನು ಹರಿ ಪ್ರಭು. ಏನು ಕಿರುಳಗೆ ತ್ರಿಮೂರ್ತಿಗಳಿಂದ ನಿಮ್ಮಿಂದ ನನಗೆ ಮರಣ ಬರಬಹುದು ಎನ್ನುವಂತಹ ಚಿಂತೆಯಿಂದ ನೀವು ಕಿರುಣಗೆ ನಾಡಿದ್ದೀರಿ. ಪ್ರಭು, ತ್ರಿಮೂರ್ತಿಗಳಂತಹ ನಿಮ್ಮಿಂದಲೂ ನನಗೆ ಮರಣವೇ ಬಾರದ ರೀತಿಯಲ್ಲಿ ವರವನ್ನು ಹರಿ ಪ್ರಭು. ಏನು ಪ್ರಭು?
ನನಗೆ ಯಾರಿಂದಲೂ ಮರಣಬಾರದೆಂದಾಗಿ ನಮ್ಮ ತ್ರಿಮೂರ್ತಿಗಳಿಂದಲೂ ನಿನಗೆ ಮರಣಬಾರದೆಂಬುದಾಗಿ ವರವನ್ನು ಕೇಳಿದೆ. ಆದರೆ ಒಂದು ಮಾತು, ಏನು? ನಿನಗೆ ವರವನ್ನಿತ್ತೇನು ಹೌದು, ಆದರೆ ಒಂದು ಮಾತು, ಏನು? ನಿನಗೆ ಮರಣವೆಂಬುದು ಒಂದು ಕಟ್ಟಿಟ್ಟವೇ ಗೊತ್ತೇ. ಹೌದು, ಅದಕ್ಕೆ ಬೇಕಾಗಿ ನಿನಗೆ ಒಂದು ಮಾರ್ಗವನ್ನು ಸೂಚಿಸುತ್ತೇನೆ ನಾನು. ನಿನ್ನ ಕೈಯಲ್ಲಿ ನಿನ್ನ ಮುಂದೆ ನಿನ್ನ ಕೈಗೆ ಒಂದು ದಿವ್ಯ ಅಸ್ತ್ರದ ಜೂತ ಇದೆ. ಆ ದಿವ್ಯ ಅಸ್ತ್ರವನ್ನು ನೀನು ದಿನದಲ್ಲಿ 3 ಹೊತ್ತು ಪೂಜಿಸಬೇಕು. ಅಸ್ತ್ರಕ್ಕೆ ಪೂಜಿಸಬೇಕು? ಹೌದು ಮಗನೇ. ಒಂದು ಹೊತ್ತಿನ ಪೂಜೆಗಳು ನಿಂತಿದೆಯಾದರೂ ಅವತ್ತಿಗೆ ಅಥವಾ ಆ ಅಸ್ತ್ರವು ನಿನ್ನ ಕೈಯಿಂದ ತಪ್ಪಿ ಹೋದರೆ ಆವತ್ತೇ ನಿನ್ನ ಮರಣ ಮಗನೇ. ಸರಿ ಪ್ರಭು. ಆಗಲಿ ಮಗನೇ. ಸರಿ ಪ್ರಭು. ಏನೋ ಮೂರ್ತಿಗಳಿಂದಲೂ ಮರಣವಿಲ್ಲ, ಯೋನಿಜರಿಂದಲೂ ಮರಣವಿಲ್ಲ. ನಮಗೆ ಮರಣ ಯಾರಿಂದ? ಮರಣವೇ ಇಲ್ಲ. ಅವನು ಮುಂದೊಂದು ಹೇಳಿದಂತಹ ಮಾತು, ವಿಶೇಷವಾದ ಆಯುಧವನ್ನು ಕೈ ಸೇರುವುದಕ್ಕಿದೆ, ಅದನ್ನು ಪೂಜಿಸಿಕೊಂಡು ಬಾಗನೆ. ಅದು ಕೈ ತಪ್ಪಿದಂತಹ ಹೊತ್ತಿಗೆ ನಮಗೆ ಮರಣ. ಅದು ಕೈ ತಪ್ಪಿದರೆ ತಾನೆ. ಅದಕ್ಕೆ ಮತ್ತೆ ಯೋಚಿಸೋಣ. ಈ ವಿಚಾರ ನಮ್ಮವರಿಗೆ ತಿಳಿಸಬೇಕಾಗಿದೆ. ತೆರಳುತ್ತೇನೆ.
ಶಹಬ್ಬಾಸ್, ನಿಮ್ಮ ಉತ್ಸಾಹವನ್ನು ಕಾಣುವಾಗ ನನಗೂ ಉತ್ಸಾಹ ಅಧಿಕವಾಗುತ್ತಾ ಇದೆ. ನಮ್ಮವರೇ, ನನ್ನ ತಾಯಿ ಹೇಳಿದಂತಹ ಮಾತು ಜನಬಲ ದೇಹಬಲ ಎರಡೂ ಇದೆ ಮಗನೇ, ಆದರೆ ದೈವ ಬಲವತ್ತು ಇಲ್ಲ. ಹಾಗಾಗಿ ನೇರವಾಗಿ ಕಾರಣಕ್ಕೆ ತಳ್ಳಿದವನು, ಅದರನ್ನು ಭಜನೆಯ ಮೂಲಕ ಮೆಚ್ಚಿಸಿದವನು ಬೇಕು ಬೇಕು ಅಂತ ಹೊರವನ್ನು ಪಡೆದುಕೊಂಡಿದ್ದೇನೆ. ಈಗ ಯೋಚಿಸುವುದು ಅದಲ್ಲ, ಆದಿಗಳಿದ್ದಾರೆ ನಮ್ಮ ಆ ದೇವತೆಗಳು, ಅವರನ್ನು ಸ್ವರ್ಗದಿಂದ ಇಳಿಸಬೇಕು, ಆ ಪಟ್ಟಕ್ಕೆ ನಾವು ಹೇಳ್ಬೇಕು. ಏನು ನಿನ್ನ ಅಭಿಪ್ರಾಯ? ನೀವಾಡಿದಂತ ಮಾತನ್ನು ಮೈಯಾರ ಕಿವಿಯಾಗಿ ಆಲಿಸಿದೆ. ಒಳ್ಳೆಯ ಮಾತನ್ನ ಆಡಿದ್ದೀರಿ. ನೀವು ಯಾವಾಗ ಈ ಮಾತನಾಡಿ, ಅದಕ್ಕೆ ನೀನೇ ಪ್ರಧಾನಮಂತ್ರಿ, ನೀವು ಯಾವಾಗ ಈ ಮಾತನಾಡುವಿರಿ ಕಾಯ್ತಾ ಇದ್ವಿ. ಬ್ರಹ್ಮಣವಳ ವರವನ್ನು ಪಡೆದರೆ ಸಾಕೆ, ಮತ್ತೆ ಹಾಗೆ ಇದ್ದರೆ ವ್ಯರ್ಥವಲ್ಲವೇ? ಮತ್ತೆ ಹಾಗಾಗಿ ನಾವು ಮಾಡಬೇಕಾದ ಕಾರ್ಯ ಇದೆ. ನಿಮ್ಮ ಇದೇ ಮಾತಿಗಾಗಿ ನಾನು ಕಾಯ್ತಾ ಇದ್ದೆ. ನಾವು ಮಾತ್ರ ಅಲ್ಲ ಕಾಯ್ತು, ನೋಡಿ ಎಷ್ಟು ನಮ್ಮವರಿದ್ದಾರೆ, ನಮ್ಮವರೆಲ್ಲ ಕಾಯ್ತಾ ಇದ್ದಾರೆ. ಆಗ ತಡ ಮಾಡುವುದು ಯಾಕೆ?
ಎಲ್ಲ ರಾಕ್ಷಸ ಬಂದ ದಾರಿಯಲ್ಲಿ ಹೋದರೆ ಸರಿ, ಇಲ್ಲಾಂದ್ರೆ ಸ್ವರ್ಗಲೋಕಕ್ಕೆ ಅಂತ ಮುಗಿಸಿ. ಹಾಗೆ ಆಗಲಿ. ಇದೆಷ್ಟೋ ಹಿಂದೆ ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದವರು ನೀನಿದ್ದೀರಿ. ಹಾಗಾಗಿ ನಾವು ಮುಂದಿನ ದೇವತೆಗಳೆಲ್ಲ ಮರ್ಯಾದೆಯನ್ನು ಹೇಳುತ್ತೇನೆ, ಕಳಗು ಇಲ್ಲಿಂದ. ಸಂಪತ್ತನ್ನು ಪಡೆಯಬೇಕೆಂಬ ಹಂಬಲದಿಂದ ಬಂದಿದ್ದೇವೆ. ಕೈಯಾಗಿಗೆ ಬಿಟ್ಟು ಕೊಟ್ಟರೆ ಲೇಸು, ಇಲ್ಲದಿದ್ದಲ್ಲಿ ಪಡೆದೋರಿಸು.
ಜನ ದೇವತೆ ಈ ಹಿಂದೆ ದಾಳಿ ಮಾಡಿದವರಲ್ಲ ನಾವು ಬಹು ಪರಾಕ್ರಮಗಳಿದ್ದೇವೆ. ನಿಮಗಿಂತ ಶ್ರೇಷ್ಠರು ಹೌದು, ಜ್ಯೇಷ್ಠರು ಹೌದು. ಆಗಿಂದ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ಸ್ವರ್ಗಲೋಕವನ್ನು ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿಮ್ಮ ಕೈ ಕಾಲು ನೋಡೋಣ. ಬಂದವ ನೀನು ಯಾರ ಎನ್ನುವುದು ಅರಿಯಲಾಗಿದೆ. ಯಾರ ನೀನು? ಬಂದವ ನಾನು ಯಾರು ತಿಳಿದಿರುವೆ. ಯಾರು ನೀನು? ತಾರಿಕಾಸುರ. ಎಲ್ಲಿಂದ ಬಂದವ? ಕಡಿತಾಪುರ. ಬಂದಂತಹ ಉದ್ದೇಶ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಯಾರು? ನ್ಯಾಯಯುತವಾಗಿ ಈ ನಾಲ್ಕು ನಮಗೆ ಸೇರಬೇಕಾದ್ದು. ಹಾಗಾಗಿ ಬೇಕಂತ ಇದ್ರೆ ಕೊಟ್ಟು ನಿನ್ನಂತೆ ಈ ನ್ಯಾಯವನ್ನು ಹಿಡಿದುಕೊಂಡು ಅದೆಷ್ಟೋ ಮಂದಿ ದಾನವರು ಇಲ್ಲಿಗೆ ಬಂದಿದ್ದಾರೆ. ಬಂದವರು ಯಾರು ಬದುಕಿ ಉಳಿಯಲಿಲ್ಲ. ಮುಂದೆ ಬಂದ ಅಂತಾದ್ರೆ ನಿನ್ನ ಯಾಕೆ 100 ಯಾಗಗಳನ್ನು ಮಾಡಿದ್ದೇನೆ. ಯಾವ ತ್ರೈಮೂರ್ತಿಗಳ ಕೆಳುವರಿದ್ದಾರೆ, ಆ ಶ್ರೀಹರಿ ಇದ್ದಾನೆ, ಅವ ಸಿಗಬೇಕು. ಆ ಕಬಡ್ಡಿ ಎಲ್ಲ ಆಗುದು ನಿಮ್ಗೆ ಅವನಿಂದಲೇ. ಯಾರು? ಆ ಕಬಡ್ಡಿ ಶ್ರೀಹರಿ ಅವನೊಬ್ಬನ ದಯ ಇದೆ ಅಂತ ಹೇಳಿ ಭಾರಿ ಹಾರಾಡ್ತಾ ಇದ್ದೀರಿ. ಇದು ತಾರಿಕಾಸುರ ಬಂದಿದ್ದೇನೆ, ಒಳ್ಳೆಯ ಮಾತಿನ ಹೇಳ್ತಾ ಇದ್ದೇನೆ. ಬಿಟ್ಟು ಕೊಡು. ಹೊಡೆದಿದ್ದಾರೆ. ಇದೋ ಕೈದು ಹೊಡಿದ್ದೇನೆ.
ಮಾಡುತ್ತಿದ್ದಾರೆ. ಹಾ. ಬಿಡಬೇಡಿ, ಹಾ. ಬಡೀರಿ. ಹಾ. ಇನ್ನು ಮುಂದೆ ಅವರು ನಾಲ್ಕರ ಲೋಕದ ಬಗ್ಗೆ ಕನಸು ಸಹ ಕಾಣಬಾರದು. ಹಾ. ಖಾಲಿಯಾಗಿ ಸುರಪೀಠ ಹಾ. ಏರಿಗೊಳ್ತೇನೆ ನೋಡಿ. ಪ್ರಭುಗಳಿಗೆ ಜಯವಾಗಲಿ, ದಾರಿಕಾಸುರ ಮಹಾಪ್ರಭುಗಳಿಗೆ ಶುಭವಾಗಲಿ, ಮೂರು ಲೋಕದೊಡೆಯನಿಗೆ ಜಯವಾಗಲಿ. ನಮ್ಮವರೇ ಒಡೆಯ ಜಯಘೋಷವನ್ನು ಕೇಳುವಾಗ ಹಾ. ಮನಸ್ಸಿಗೆ ಅತೀವಾದ ಸಂತೋಷವಾಗುತ್ತಾ ಇದೆ. ಆದರೆ ಯೋಚಿಸಬೇಕಾದಂತಹ ಒಂದು ವಿಚಾರವಿದೆ. ಏನದೊಡೆಯ? ಆ ಸುರಪಾಲ ಹೌದು. ಓಡಿ ಹೋಗಿದ್ದಾನೆ. ಹೌದು. ಎಲ್ಲಿಗೆ ಗೊತ್ತೇ? ಎಲ್ಲಿಗೆ? ಬಡಿಯಾದಂತಹ ಶ್ರೀಹರಿ ಅಲ್ಲಿಗೆ ಹಾ. ಇವ ಹೋಗಿ ಅವನಲ್ಲಿ ದೂರಿತಾನೆ. ಹಾ. ಅವನು ಬರುತ್ತಾನೆ. ಹಾ. ಅವನೇ ಬರಬೇಕು ಅಂತ ಕಾಯುತ್ತಾ ಇದ್ದವನು ಅವನಿಗೆ 4 ಈ ಸಲ ಬಡಿಲೇಬೇಕು. ಹೌದು. ಹಾಗಾಗಿ ಹಾ. ನಮ್ಮದಂತಹ ಶೋಣಿತಾಪುರವನ್ನು ಸೇರಿಕೊಳ್ತೇನೆ. ಹಾ. ನಡೆಯೋಣ ನಡೆಯೋಣ. ಸುರದ ವೈದ್ಯರಿಗೆ ದುರುಳಲಿ ಪರಿಯರಿಗೆ ಸುರದ ವೈದ್ಯರಿಗೆ ದುರುಳಲಿ ಪರಿಯರಿಗೆ ಮೆರೆಯುತ್ತಿರಲು ನಾಕದಲ್ಲಿ ಸುಮನ ಸರದ ನೋಡಿಕೊಂಡು ಅಪ್ಪ, ಏಳಾಗಿ ಹೋಯಿತು. ಗಡಿಗಳಾದಂತಹ ದಾರಿಗಾಸುರನ ಉಪಟಳದಿಂದಾಗಿ ಸುಮನಸರಾದಂತಹ ನಾವು ದಸೆಗಳಿದ್ದೇವೆ. ಕ್ರೂರರಾದಂತಹ ದಾರಿಗಾಸುರನ ಉಪಟಳವನ್ನು ತಡೆಯದಾಗಿದೆ. ಪರಿಣಾಮವಾಗಿ ನಾಕವನ್ನು ಕಳೆದುಕೊಂಡಂತಹ ನಾವು ಗಿರಿ ಕಾನನಗಳಲ್ಲಿ ಅಲೆದಾಡುವಂತಹ ಸ್ಥಿತಿ ನಿರ್ಮಾಣವಾಯಿತಲ್ಲ. ಇದಕ್ಕೆಲ್ಲ ಕಾರಣ ಬ್ರಹ್ಮದೇವ ಕೊಟ್ಟಂತಹ ವರ. ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿದಂತಹ ದಾರಿಕಾಸುರ ಅಜಾಯನಾದಂತಹ ವರಬಲವನ್ನು ಪಡೆದಿದ್ದಾನೆ. ಆ ವರಬಲವನ್ನು ಪಡೆದಿದ್ದ ಮಾತ್ರದಿಂದಲೇ ನಮ್ಮ ನಾಕವನ್ನಡರುವಂತಹ ಶಕ್ತಿ ಸಾಮರ್ಥ್ಯ ಆತನಿಗೆ ಒಲಿದ ಹಾಗಾಗಿ ನಮಗೆ ಒದಗಿ ಬಂದಂತಹ ಈ ಕಷ್ಟವನ್ನು ಯಾರಲ್ಲಿ ಹೇಳೋಣ? ಹಗೆಗಳಿಗೆ ವರಗಳನ್ನು ಇರುವರು, ಕೊಟ್ಟ ವರವನ್ನು ತೆಗೆಯಲರಿಯರು. ತೆಗೆದುಕೊಳ್ಳುವ ಸಮರ್ಥ ಆ ಹರಿಯಲ್ಲದೆ ಇನ್ನಾರೂ ಇಲ್ಲ. ಹಾಗಾಗಿ ನಮಗೆ ಒದಗಿ ಬಂದಂತಹ ಈ ಕಷ್ಟವನ್ನು, ಈ ಭವನೆಯನ್ನು ವೈಕುಂಠವಾಸಿಯಾದಂತಹ ಶ್ರೀಹರಿಯಲ್ಲಿಯೇ ತಿಳಿಸಬೇಕಾಗಿದೆ. ಅದಕ್ಕಾಗಿ ವೈಕುಂಠದ ಕಡೆಗೆ ಸಾಗುತ್ತೇವೆ. ನೋಡೋಣ, ವೈಕುಂಠದ ಕಡೆಗೆ
ಹುಟ್ಟಿದನು. ಬ್ರಹ್ಮ ವಿಷ್ಣು ಮಹೇಶ್ವರರೆಂಬುದಾಗಿ ಬ್ರಹ್ಮನಾದಂಥವನಿಗೆ ಸತ್ಯಲೋಕದಲ್ಲಿ ಸೃಷ್ಟಿಯನ್ನು ಮಾಡುವಂತಹ ಕಾರ್ಯವನ್ನು ತಾಯಿ ಒದಗಿಸಿಕೊಟ್ಟಿದ್ದಾಳೆ. ನಾರಾಯಣನಾದಂತಹ ನನಗೆ ವೈಕುಂಠದಲ್ಲಿದ್ದುಕೊಂಡು ಲೋಕದ ಲಾಲನೆ ಪಾಲನೆಗಳನ್ನು ನೋಡಿಕೊಳ್ಳುವಂತಹ ಕಾರ್ಯವನ್ನು ಕೊಟ್ಟಿದ್ದಾಳೆ. ಮಹೇಶ್ವರನಾದಂತಹ ಶಿವನಿಗೆ ಬ್ರಹ್ಮ ಸೃಷ್ಟಿ ಮಾಡುತ್ತಾನೆ, ನಾನು ಪಾಲನೆ ಮಾಡುತ್ತಾನೆ. ಅದನ್ನು ಸೃಷ್ಟಿಗೆ ಸರಿಯಾಗಿ ಕ್ರಮಬದ್ಧವಾಗಿ ಲಯ ಮಾಡುವಂತಹ ಕಾರ್ಯವನ್ನು ತಾಯಿ ಕೊಟ್ಟಿದ್ದಾಳೆ. ಹಾಗೆಯೇ ಎಂದಿನಂತೆ ಇಂದು ಕೂಡ ಕ್ಷೀರಸಾಗರದಲ್ಲಿ ಶ್ರೇಷ್ಠನಾಗಿದ್ದೇನೆ. ದೂರದಿಂದ ನನ್ನನ್ನೇ ನಾಮಸ್ಮರಣೆಯನ್ನು ಮಾಡುತ್ತಾ ಯಾರು ಬರ್ತಿದ್ದೆ. ಕ್ಷೀರಾನ್ನವಶಯನ ನಾರಾಯಣ ನೀರಜ ದಳನಯನ ನಾರಾಯಣ ನೀರಜ ದಳನಯನ ಘೋರ ದುರಿತ ಸಂಹಾರ ಹರಿ ರಮ ರಮಣ ನಾರಾಯಣ ನೀರಜ ದಳನಯನ ನಾರಾಯಣ ನೀರಜ ನಾರಾಯಣ. ಏನು ಬಂದಿ ಸುರಪ ಆನಂದ ಕಂದಿರುವುದು ಸುರಪ ಏನು ಬಂದಿಯೇ ಸುರಪ ಆನಂದ ಕಂದಿರುವುದೇ ಕಷ್ಟಗೊಳ್ಳದಾಗಿತ್ತೆಂದು ಮಾನವಂತನೆ ಸ್ವರ್ಗವನ್ನು ತ್ಯಜಿಸುತ್ತ ಬಂದಂಗ ಕಣ್ಣನ್ನೇ ಏನು ಬಂದಿಯಪ್ಪ ಸುರಪ 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 ಓ ದೇವರ ದೇವ, ಈ ಹಿಂದೆ ಅದೆಷ್ಟೋ ಬಾರಿ ನಮ್ಮ ವೈಕುಂಠ ಲೋಕಕ್ಕೆ ನೀನು ಬಂದವನಿದ್ದೀಯಾ? ಹೌದು ಸ್ವಾಮಿ. ಹೇಗೆ ಬಂದಿದ್ದೀಯಾ? ನಗುಮುಖದಿಂದ ಬಂದಿದ್ದೀಯಾ? ಸತ್ಯ. ಆದರೆ ಈ ಕ್ಷಣದಲ್ಲಿ ನಿನ್ನ ಮುಖವನ್ನು ನೋಡುವಾಗ ಬಾಡಿ ಹೋಗಿದ್ದೇವಯ್ಯ. ಏನಾಯಿತು ನಿನಗೆ? ನಿನ್ನ ಸಂಕಷ್ಟವನ್ನು ನನ್ನಲ್ಲಿ ಹೇಳಯ್ಯ, ಏನಾಯಿತು? ದೇವ ಅಮರಾವತಿ ಅಸುರ ದೇವ
ಬರೋಣವನ್ನು ಅರಿಯದಾದೆಯ ತಂದೆ. 3 ಮೂರ್ತಿಗಳಾದಂತಹ ನಿನ್ನಿಂದಲೇ ಪಡೆದಂತಹ 4 ಲೋಕದಲ್ಲಿ ಇದ್ದವ ನಾನು. ಆದರೆ ಈ ಹೊತ್ತಿನಲ್ಲಿ ಷೋಡಶಾಪುರದಲ್ಲಿ ಜನಿಸಿದಂತಹ ದಾರಿಕಾಸುರನೆನ್ನುವಂತಹ ದಾನವ ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿದ. ತಪಸ್ಸಿಗೆ ಒಯ್ದಂತಹ ವಿಧಾತನಲ್ಲಿ ಅಜೇಯನಾದಂತಹ ವರವನ್ನು ಪಡೆದ. ಅಜೇಯನಾಗಿರುವಂತಹ ವರವನ್ನು ಪಡೆದಂತಹ ದಾರಿಕಾಸುರ ಭೂಲೋಕ ಪಾತಾಳವನ್ನು ಮುಟ್ಟಿದ. ಸಾಲದು ಎನ್ನುವ ಹಾಗೆ ಸ್ವರ್ಗವನ್ನಡರಿ ಸಜ್ಜನನಾದಂತಹ ಈ ಸುಮನಸರಿಗೆ ರಣಕ್ಷೇತ್ರದಲ್ಲಿ ಕಾಳಗವೇ ಘನಘೋರವಾದಂತಹ ಕಾಳಗವೇ ನಡೆದುಹೋಯಿತು. ಪರಿಣಾಮವಾಗಿ ದಾರಿಗಾಸುರ ಹಾಗೂ ಆತನ ಸಹಚರರಿಂದ ನಡೆದಂತಹ ಸಂಗ್ರಾಮದಲ್ಲಿ ಸುಮನಸರಾದಂತಹ ನಮ್ಮ ಪಾಲಿಗೆ ಸೋಲಾಯಿತು ತಂದೆ. ಪರಿಣಾಮವಾಗಿ ಸ್ವರ್ಗವನ್ನು ಕಳೆದುಕೊಂಡಂತಹ ನಾವು ಗಿರಿ ಕಾನನಗಳಲ್ಲಿ ಅಲೆದಾಡುವಂತಹ ಸ್ಥಿತಿ ನಿರ್ಮಾಣವಾಯಿತು. ದೇವ, ಆ ದಾರಿಗಾಸುರ ಹುಟ್ಟಡಗಿಸಿ ಆತನ ವಧೆಯ ಬಗ್ಗೆ ಮನಮಾಡಬೇಕು ದೇವ, ಮನಮಾಡಬೇಕು. ಲೋಕದಲ್ಲಿ ನಿನ್ನಿಂದಲೇ ನಿನ್ನ ಸ್ವರ್ಗಲೋಕದಲ್ಲಿ ಇರುವಂತಹ ಅಗ್ನಿ ವಾಯು ವರುಣಾದಿಗಳಿಂದಲೇ ಲೋಕಕ್ಕೆ ಸರಿಯಾಗಿ ಮಳೆ ಬೆಲೆ ಹೀಗೆಲ್ಲ ಆಗುತ್ತಾ ಇರುವುದು. ಅದು ತ್ರಿಮೂರ್ತಿಗಳ ದಯದಿಂದ ನೀನು ಮಾಡುವಂತಹ ಕರ್ತವ್ಯವಾಗಿದೆ. ಆದರೆ ದುಷ್ಟನಾದಂತಹ ದಾರಿಕಾಸುರನಿಂದ ಇವತ್ತು ನಿನಗೆ ಸಂಕಷ್ಟವಾಗಿ ಬಂದಿದೆ. ಚಿಂತಿಸಬೇಡವಯ್ಯ. ಆ ದುಷ್ಟನಾದಂತಹ ದಾರಿಕಾಸುರನನ್ನು ವಧಿಸಿ ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮವನ್ನು ಸ್ಥಾಪನೆಯನ್ನು ನಾನು ಮಾಡುತ್ತೇನೆ ಎಂದು ಚಿಂತಿಸಬೇಡ. ಹಾಗೆ ಸರಿಯಲ್ಲ. ದುಷ್ಟನಾದಂತಹ ದಾರಿಕಾಸುರನನ್ನು ಎದುರಿಸುವುದಕ್ಕೆ ಬೇಕಾಗಿ ಗರುಡ ಗಮನವಾಗಿ ಹೋಗುತ್ತೇನಂತೆ.
ಬಂದೆಯಾ ನನ್ನ ಕಟಾರಿಯಲ್ಲಿ ನಿನ್ನ ಬೆನ್ನಿಗೆ ಬಾರಿಸುವಾಗ ಬಂದವನು ಯಾರು ಗೊತ್ತು? ಯಾರು ಲೋಕಕ್ಕೆ ಸಂಕಷ್ಟ ಬರುವುದೆಂದಾದರೆ ಓಹೋ, ಅದನ್ನು ಪರಿಹಾರ ನೀನೇ. ಪರಿಹರಿಸಿಕೊಡಬೇಕು. ಇವತ್ತು ನಿನಗೆ ಸಂಕಷ್ಟ ಆಗಿದೆ. ನನ್ನ ಕರ್ತವ್ಯವಾಗಿದೆ. ಓಹೋ. ಆದ್ದರಿಂದ ಏನು ಸೋನಿತಾಪುರದಲ್ಲಿ ಹುಟ್ಟಿ ಓ, ದಾನವನಾಗಿ ಹುಟ್ಟಿ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದೆ. ಬ್ರಹ್ಮನಿಂದ ವರಬಲವನ್ನು ಪಡೆದು ದಾಳಿಯನ್ನು ಮಾಡಿದೆ. ಹೌದು. ಅಷ್ಟು ಮಾತ್ರವಲ್ಲ, ಮತ್ತೇನು ದೇವತೆಗಳನ್ನು ಓಡಿಸಿದ್ದೇನೆ. ಓಡಿಸಿದ್ದೀಯ. ಹಾ. ಅದಕ್ಕೆ ಬೇಕಾಗಿ ನೀನು ಕೇಳಲಿಕ್ಕೆ ಬಂದವನ ಹೌದು ನಿನ್ನ ಬೆನ್ನಿಗೆ 4 ಬಡಿಯುತ್ತೇನೆ. ಹಾ. ಏನ್ ಮಾಡ್ತಿ? ನೋಡು ನಮ್ಮ ನೋಡು. ಭಾರಿ ಮಾತಾಡ್ತಿಲ್ಲ. ಏನು ನೀನು ಲೋಕವನ್ನು ಕಾಯುವವ. ಸುದರ್ಶನ ನಿನ್ನ ಕೈಯಲ್ಲಿರುವವರೆಗೆ ನೀನು ಬಲಿಷ್ಠ. ಇಲ್ಲದ್ರೆ ಏನೂ ಇಲ್ಲಲ್ಲ. ಆ? ಇದು ಸುದರ್ಶನ ನನ್ನ ಕೈಗೆ ಬಂದಿದೆ. ಸುದರ್ಶನ ನಿನ್ನ ಕೈಯಲ್ಲಿರುವ ನಿನ್ನ ಹೆಸರು ಏನು? ಸುದರ್ಶನ ಚಕ್ರಪಾಣಿ. ಇದು ಇವತ್ತು ದಾರಿಕಾಸುರನ ಕೈಗೆ ಬಂದಿದೆ. ಈಗ ನನಗೇನು ಹೆಸರು? ದಾರಿಕಾಸುರ ಪಾಣಿ. ಚಕ್ರಪಾಣಿ. ಈಗ ನಾನು ಒಂದು ವೇಳೆ ನನಗೆ ಏನಾದ್ರು ನಿನ್ನಿಂದ ತೊಂದರೆ ಆದರೆ ಕೈಯಲ್ಲಿಂತಹ ಕಟಾಯಿಂದ ಬೆನ್ನಿಗೆ ಬಾರಿಸಲು ಎಚ್ಚರಿಕೆ. ಏನು ಮಾಡಿಬಿಟ್ಟ ವಿಧಿಯೋಗಾನವನಿಗೆ ಬಲವನಿತು ದಾಳಿಗೆಡಿಸಿಬಿಟ್ಟ ಲೋಕಮಾನ್ಯದಗಿಲ್ಲವೇ ವಿಧಿಯೋ ಏನು ಮಾಡಿಬಿಟ್ಟ ಬ್ರಹ್ಮದೇವ. ದುಷ್ಟನಾದಂತಹ ದಾರಿಕಾಸುರನಿಗೆ ವರವನ್ನು ಕೊಟ್ಟ ಮಾತ್ರಕ್ಕೆ ಅಧರ್ಮದಿಂದ ಮೆರೆಯುತ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ನನ್ನ ಕೈಯಲ್ಲಿದ್ದಂಥ ಚಕ್ರವನ್ನೇ ಎತ್ತಿಕೊಂಡು ಹೋಗಿದ್ದಾನೆ. ಏನು ಮಾಡಲಿ ಏನು ಮಾಡಲಿ? ಅಯ್ಯೋ ಇದು ಹರಿ ಹರಿ ಗೊರಗುತ್ತಿರಲು ಗಂಗಳೆಲ್ಲ ದೇವಿನ ತಿಳಿದ ವಾಸವ ಜನಿಸಿದರು ಏಳು ಮತ್ತು ಜಲದೀರು ರಾಜರಾಜೇಶ್ವರಿ ವಿನುತರ ಪುನೇರಿ ಭ್ರಮರಾಂಬೆ ಕಾತ್ಯಾಯಿನಿ ಎನ್ನುವುದ ಬೆಸರ ನೀಡುವ ಹರಿಯೋ ಹರಿಯೋ
ರಕ್ತೇಶ್ವರಿ ಮೊದಲಾದ ಹೆಸರುಗಳನ್ನು ಇಟ್ಟಿದ್ದೇನೆ ಮಕ್ಕಳೇ. ಏನಿದು ತಾತ ಏನಿದು ತಾತ ಏನಿದು ನಿಮ್ಮಯ ಕಂದಿರುವುದೇಗೆ ನಿಮ್ಮಯ ಬಂದೇ ಬಂದೇ ಏನಿದು ನಿಮ್ಮಯ ಕಂದಿರು ಒಮ್ಮಿಂದೊಮ್ಮೆಗೆ ನಮ್ಮೆಲ್ಲರ ಜನನವಾಯಿತು. ಅವ್ಯಕ್ತವಾಗಿರತಕ್ಕಂತಹ ಪ್ರಪಂಚದಲ್ಲಿ ವ್ಯಕ್ತ ಸ್ವರೂಪನಾಗಿ ನಮಗೆ ಕಾಣಿಸಿಕೊಂಡವನು ನೀನು. ಒಂದೊಮ್ಮೆಗೆ ಜನನವಾದ ತಕ್ಷಣದಲ್ಲಿ ನಿನ್ನ ಹೆಗಲೆತ್ತರಕ್ಕೆ ಬೆಳೆದವನು ನಾವು ನೋಡಿದೆವು. ಎಂದಾದ್ರೆ ನಿನ್ನ ಮುಖಾರವಿಂದವೂ ಬಾಡಿ ಹೋಗಿದೆ. ಮುಖದ ಹೃದಯದ ಭಾವನೆಗಳಿಗೆ ಮುಖಾರವಿಂದವೇ ಕೈಗನ್ನಡಿಯಂತೆ. ತಂದೆ, ಕಣ್ಣಿನಲ್ಲಿ ಸುರಿಸುತ್ತಾ ಇದ್ದೀಯ. ನಿನ್ನ ಪಾಲಿಗೆ ಒದಗಿ ಬಂದಂತಹ ಕಷ್ಟವಾದರೆ ಏನು? ಯಾಕಾಗಿ ಈ ಚಿಂತೆ? ಸತ್ಯಧರ್ಮನೇ ಸೃಷ್ಟಿಗಾರವೆಂದು ಏನ್ ಆಸ್ತಿರುವನಿ ಹೊತ್ತಿಗೆ ನಾ ಕಾಣುತ್ತಾ ಇದ್ದೀನಿ. ಒಮ್ಮಿಂದ ಮೇಲೆ ಸಪ್ತ ಜಲದುರ್ಗಿಯರ ಜನನ ಏಕಕಾಲದಲ್ಲಿ ಆಗುತ್ತಾ ಉಂಟು. ಆ ಸಂತೋಷ ನಿಮ್ಮ ವದನದಲ್ಲಿ ಕಾಣಬೇಕಿತ್ತು. ಆದ್ರೆ ಮುಖಾರಂಭವನ್ನು ಗಮನಿಸಿದಾಗ ಸಂತೋಷವೆನ್ನುವಂಥದ್ದು ಕುಂದಿ ಹೋಗಿದೆ ಅಪ್ಪಯ್ಯ. ದುಃಖ ಎನ್ನುವುದು ಎದ್ದುಗೋಚರವಾಗುತ್ತಾ ಉಂಟು. ಹಾಗಾದ್ರೆ ಸಂತೋಷ ಇಲ್ಲ ಯಾಕೆ ಎನ್ನುವ ಹಾಗೆ ನಾ ತರ್ಕಿಸಿಕೊಂಡು ಯೋಚಿಸಿಕೊಂಡೆ ಎಂದಾದ್ರೆ ಉತ್ತರವನ್ನು ಕಂಡುಕೊಂಡವಳಿ ಭಗವತಿ. ಜನಕ, ಸತ್ಯ, ತಮ, ರಾಜಸ ಎನ್ನುವ ಹಾಗೆ ಮೂರು ಗುಣಗಳಿರುವಂತಹ ಮೂರು ಲೋಕದಲ್ಲಿ ಆಶ್ರಯನ್ನು ಪಡೆಯುತ್ತಿರುವಂತಹ ಮೂರು ಮೂರ್ತಿಗಳು ಅವರವರ ಕಾರ್ಯದಲ್ಲಿ ಅವರು ಹಿಂದುಳಿದರೆ ಏನಪ್ಪ, ಅಥವಾ
ಧರೆಯ ಧರ್ಮವೆನ್ನುವಂತಹ ಆಧಾರ ಸ್ತಂಭ ಆಳವಂತಹ ಶರದಿಯನ್ನು ಸೇರಿ ಹೋಯಿತೆ, ಅಥವಾ ಧರೆಯಲ್ಲಿ ಧರ್ಮವೆನ್ನುವುದು ತಾಂಡವವಾಡುತ್ತಾ ಉಂಟು ಎನ್ನುವ ಹಾಗೆ ನಾ ಯೋಚಿಸಿಕೊಂಡವಳು ಅದಕ್ಕಾಗಿ ನನ್ನ ಜನಕ ಈ ರೀತಿಯಾದಂತಹ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವ ಹಾಗೆ ಯೋಚಿಸಿಕೊಂಡವಳೆ ಉತ್ತರವನ್ನ ನಿಮ್ಮಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗಾಗಿ ಈ ರೀತಿಯಾದಂತಹ ಮುಖವೇ ಆಗಬೇಕು ಅಂತಾದ್ರೆ ಕಾರಣವೇನಪ್ಪಯ್ಯ? ಶೋಣಿಯೋಗಿ ಶೀಲವಾದೆ ಜನಗ ಚಂದಿರನು ಯಾವ ರೀತಿಯಾಗಿ ಶೋಭಾಯಮಾನವಾಗಿ ಬೆಳಗುತ್ತಾನೋ ಅದೇ ರೀತಿಯಲ್ಲಿ ಪ್ರಕಾಶಮಾನವಾಗಿ ಬೆಳಗಬೇಕಿತ್ತು. ಆದರೆ ಇಂದಿನ ದಿವಸ ಬಾಡಿ ಹೋಗಿದೆ. ಇದರ ಬಗ್ಗೆ ಯೋಚನೆ ಮಾಡಿದೆವು ಎಂದಾದರೆ ಭೂಲೋಕದಲ್ಲಿ ಧರ್ಮದ ಕಾರ್ಯಗಳು ನಡೆಯಬಹುದೇನೋ ದಿನ. ಆದರೆ ನೀವು ಯೋಚಿಸಿದಂತೆ ಸೃಷ್ಟಿಯ ಕಾರ್ಯದಲ್ಲಿ ಯಾವುದಾದರೂ ತೊಡಗಾಯಿತೆ? ಇಲ್ಲವೇ ನೀವು ಪಾಲಿಸುವ ಕಾರ್ಯವನ್ನೇ ಮಾಡುವವರು ನಿಮಗೇನಾದರೂ ಮಾಡುವಂತಹ ಕಾರ್ಯಗಳಲ್ಲಿ ತೊಡಕಾಯಿತು, ಅದುವೇ ಪರಮೇಶ್ವರನ ಯದ ಕಾರ್ಯವನ್ನು ಮಾಡುವ ಅವರಿಗೇನಾದರೂ ತೊಂದರೆ ಆಯಿತೆ? ಯಾಕಾಯಿತು ಹೀಗೆ ಎಂದು ಎಲ್ಲವನ್ನು ನಮಗೆ ತಿಳಿಸಿಕೊಡಬಹುದೇ? ನಾಲ್ಕು ವರ್ಣಾಶ್ರಮಗಳು ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಎನ್ನುವ ಹಾಗಾದ್ರೆ ಆ ನಾಲ್ಕು ವರ್ಣಗಳು ಕೂಡ ಅವರವರ ಕಾರ್ಯದಲ್ಲಿ ಹಿಂದಿರಿದರೆ ಅಥವಾ ಧರೆಯ ಧರ್ಮವೆನ್ನುವುದರಲ್ಲಿ ಲೋಪವು ಕಾಣುತ್ತಾ ಉಂಟು. ಇದಕ್ಕೆಲ್ಲವೂ ನಮಗೆ ಉತ್ತರಗಳು ಬೇಕಾಗಿದೆ. ಏನಾಯಿತು ಸಕಲವು ಶ್ರೀಮಂತದಲ್ಲಿ ಇರಬೇಕಪ್ಪ. ಹರಿ ನುಡಿದ ವನಿತೆಯರ ಹರಿ ನುಡಿದ ವನಿತೆಯರ ಮುಗಿಸವರದ ಧನುಜನ ಕಥೆಯ ಅದರಂದು ತನಗುದಗಿದ ತನುಜಯರ ನುಡಿಗೆ ಸೃಷ್ಟಿಸುವುದಕ್ಕಾಗಿ ಬಲವಾದ ಕಾರಣವಿದೆ ಮಕ್ಕಳೇ. ಒಮ್ಮಿಂದೊಮ್ಮೆಗೆ ದಾರಿಕಾಸುರ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನೆ. ಮಾಡಿದ್ದು ಮಾತ್ರವಲ್ಲ, ದೇವತೆಗಳನ್ನು ಬಡಿದೋಡಿಸಿ ದೇವೇಂದ್ರನನ್ನು ದೆಸೆಗೆಡಿಸಿದ್ದಾನೆ. ಅಷ್ಟೇ ಮಾತ್ರವಲ್ಲ, ಋಷಿ ಮುನಿಗಳು ಮಾಡುವಂತ ಯಾಗವನ್ನು ಕೆಡವಿದ್ದಾನೆ. ಹೀಗೆ ಅವನು ಲೋಕದಲ್ಲಿ ಅನ್ಯಾಯ ಅಧರ್ಮದಿಂದ ಬರೆಯುತ್ತಾ ಇದ್ದಾನೆ. ಅದಕ್ಕೆ ಬೇಕಾಗಿ ದೇವೇಂದ್ರ ನೇರವಾಗಿ ನಮ್ಮ ಬಳಿಗೆ ಬಂದಿದ್ದಾನೆ. ಬಂದಂತಹ ದೇವೇಂದ್ರ, ನನಗೆ ಸೋಲಾಯಿತಯ್ಯ, ದಾರಿಕಾಸುರನೆಂಬ ದಾನವ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಿದ್ದಾನೆ. ಅಲ್ಲಿಯೇ ಗದ್ದಿಗೆಯನ್ನು ಏರಿಕೊಂಡಿದ್ದಾನೆ. ಅದನ್ನು ವಶಪಡಿಸಿ ಮರಳಿ ನನಗೆ ಸ್ವರ್ಗಲೋಕವನ್ನು ಅಪ್ಪಿಸಬೇಕು, ಅವನನ್ನು ವಧಿಸಬೇಕೆಂದು ನನಗೆ ಅರಿಹಿದನು. ಆದರೆ ಏನು ಮಾಡುವುದೆಂದು ಯೋಚಿಸಿ ನಾನೇ ನೇರವಾಗಿ ಎದುರಿಸದಕ್ಕಾಗಿ ಹೋದಂತಹ ಸಂದರ್ಭದಲ್ಲಿ ದುಷ್ಟನಾದಂತಹ ದಾರಿಕಾಸುರ ನನ್ನಲ್ಲಿರುವಂತಹ ಸುದರ್ಶನ ಚಕ್ರವನ್ನೇ ಸೆಳೆದುಕೊಂಡು ಹೋಗಿದ್ದಾನೆ.
ಅದರಿಂದ ತಡೆಯಲಾಗದೆ ನನ್ನ ಕಣ್ಣೀರೇ ಹರಿಯಿತು ಮಕ್ಕಳೇ. ಅದರಿಂದ ನಿಮ್ಮ ಸೃಷ್ಟಿಯಾಯಿತು ಮಕ್ಕಳೇ. ಆದ್ದರಿಂದ ಆ ದುಷ್ಟನಾದಂತಹ ದಾನವನ್ನು ವಧಿಸಿ ಧರ್ಮವನ್ನು ಸ್ಥಾಪನೆ ಮಾಡಿ ಅಧರ್ಮವನ್ನು ಮೆಟ್ಟಿ ನಿಲ್ಲಬೇಕು ಮಕ್ಕಳೇ. ನೀವು ಜನಕ, ನಿಮ್ಮಿಂದಾಗದ ಕಾರ್ಯ ನಮ್ಮಿಂದಾಗಬೇಕೆನ್ನುವ ಹಾಗೆ ಹೇಳ್ತಾ ಇದ್ರು. ಹೋಗುವಾಗ ಬರಿಗೈಲಿ ಹೋಗುವುದಪ್ಪಯ್ಯ. ಅದಕ್ಕೆ ಬೇಕಾಗಿ ಚಿಂತಿಸಬೇಡಿ, ನಿಮಗೆ ಒಂದೊಂದು ಆಯುಧಗಳನ್ನು ಕೊಡುತ್ತಿದ್ದೇನೆ. ಇದು ನಿನಗೆ ಬಾಣ, ಇದರಿಂದ ಸರಿಸೋಣ ತಲೆಯನ್ನು. ಇದು ನಿನಗೆ ಕತ್ತಿ, ಇದು ನಿನಗೆ ದಂಡವನ್ನು ಕೊಡುತ್ತಿದ್ದೇನೆ. ಇದು ನಿನಗೆ ಗದೆ, ಇದು ಕೊಡಲಿಯನ್ನು ಕೊಡುತ್ತಿದ್ದೇನೆ. ಇದು ಬಿಲ್ಲನ್ನು ಕೊಡುತ್ತಿದ್ದೇನೆ. ಇದು ವಿಶೇಷವಾದಂತಹ ಇದು ತ್ರಿಶೂಲವನ್ನು ಕೊಡುತ್ತಿದ್ದೇನೆ. ಲಕ್ಷ್ಮೀಲೋಲ. ಮಕ್ಕಳೇ, ಚಿಂತಿಸಬೇಡಿ. ದುಷ್ಟನಾದಂತಹ ದಾರಿಕಾಸುರನನ್ನು ಆದಷ್ಟು ಬೇಗ ಅವನನ್ನು ವಧೆ ಮಾಡಿ ಧರ್ಮವನ್ನು ಸ್ಥಾಪನೆಯನ್ನು ಮಾಡಿ ಮಕ್ಕಳೇ. ಒಳ್ಳೆಯದಾಗಲಿ. ತಂದೆಯಿಂದಲೇ ಆಜ್ಞೆಯನ್ನು ಪಡೆದಿದ್ದೇವೆ. ಮುಂದೇನು ಎಂಬ ಯೋಚನೆಯನ್ನು ಮಾಡುತ್ತಾ ಮುಂದೆ ಸಾಗುವ. ತಂದೆಯ ಆಜ್ಞೆಯಂತೆ ಮುಂದುವರಿಯುತ್ತಾ ನಾವು ಬಂದಿರುವಂತಹ ವೇಳೆಯಲ್ಲಿ ಬಹು ದೂರವನ್ನೇ ಸಾಗಿ ಬಂದವರಿದ್ದೇವೆ. ಅದು ದೂರದಲ್ಲಿ ಕಾಣುತ್ತಿದೆ ಆ ದಾರಿಕಾಸುರಪುರ. ಹೋಗುವರೆ ನಾವು ಹೀಗೆ ಹೋಗುವುದಲ್ಲ. ಹಾಗಾದರೆ ಶಕ್ತಿಯಿಂದ ಗೆಲ್ಲಲಾಗದನ್ನ ಯುಕ್ತಿಯಿಂದ ಗೆಲ್ಲಬೇಕಂತೆ. ಏನು ಮಾಡುವುದೆಂದು ಯೋಚಿಸಿದವಾಗ ನನ್ನನ್ನೇ ನೋಡುತ್ತಾ ಇರಿಯಂತೆ. ಇದೋ ವೇಷವನ್ನ ಮರೆಮಾಚುತ್ತಾ ಹೋಗುತ್ತೇನೆ. ಪರಮೇಶ್ವರಿ ವೇಷವನ್ನು ಮರೆಸಿಕೊಂಡು ಶೋಣಿತಾಪುರಕ್ಕೆ ಹೋಗಿದ್ದಾಳೆ. ಹಾಗಾದ್ರೆ ಒಬ್ಬಳನ್ನೇ ಕಳಿಸುವುದು ಸರಿಯಲ್ಲ. ಅವಳ ಬೆಂಗಾವಳಿಗಾಗಿ ನಾವು ಅವಳೊಂದಿಗೆ ಸಾಗೋಣ ಬಂದೆ. ಭಿಕ್ಷೆಯ ನೀಡಿ ಗುಳಿಗಾಗಿ
ಏನೇ ಮುತ್ತಾಂಡೆ ಮುತ್ತ ಅವನ ಸಾಥಿ ಇದ್ದಿ ಏನೇರು ಎನ್ನ ಜನರಿಗೂ ಕಾರಣ ಏನು ಗೊತ್ತುಂಟೆ? ಈಶ್ವರ ದೇವರು ಕೈಲಾಸದ ದೇವರು ಸಂಚಾರ ಓದಿತ್ತಿನ ಪೊತ್ತುಡು ಭತ್ತದ ತುಳುನ ಪೊತ್ತುಡು ಮೀಡಿ ಬೆಗರ್ನಿಗೆ ಬೆಗರ್ನ ಪೊತ್ತುಡು ಅವಿನ ಪೂರ ಸೀಟಿದು ಒಂಜಿ ಗುಳಿಗೆ ಮಲ್ತೇರಿಗೆ ಆ ಗುಳಿಗೆ ಮಲ್ತದು ಆ ಗುಳಿಗೆಗೆ ಜೀವ ಕಲೆ ಬರಿಯರು ಜೀವಗಳ ಕಲೆ ಕೊರನೆ ಬೇತೇರ್ಲತ್ತು ಯಾಲ ಗುಳಿಗೆ ಈಶ್ವರ ದೇವರೇ ಗುಳಿಗೆಯನ್ನು ಮಲ್ಕೊಂಡಿರಿ ಐಕ್ಯ ಜೀವ ಕಳೆ ಕೊರಿಯರು ಕೊರ್ನೆಚ್ಚು ಪೊರ್ತುಡಿಕೆ ಆಮೇಲೆ ಅಂದ್ರೆ ಎತ್ತೊಂಡೆ ಆತನಗಾರು ಮಗ ಓ ಮಗ ಮಗ ಅಂದ್ರೆ ಎತ್ತೊಂಡೇರಿ ಅಪಕಾಂಡ ಕೇಳಿ ಎನ್ನ ಜನ್ಮಕ್ಕೂ ಕಾರಣದಾದ ಅಂದ್ರೆ ನಿನ್ನ ಜನ್ಮಕ್ಕೂ ಕಾರಣ ಉಂಟು ಮಗ ಭೂಲೋಕಡು ಅವೇತ ಅಧರ್ಮಗಳ ತಂದುಂಡು ಭೂಲೋಕಡು ಧರ್ಮರಕ್ಷಣೆ ಮಾಡ್ಬೋಡು ಆ ಧರ್ಮರಕ್ಷಣೆಗೆ ಕೂಡಾದ ಈ ಭೂಲೋಕ ಪೋಡು ನಂತ ಪಂಡಿತ ಪಾತ್ರ ಆರ್ನ ಪಾತ್ರದ ಪ್ರಕಾರ ಮಿತ್ತ ನಿರ್ಲೋಕಡ್ದು ಭೂಮಿಗೆ ಎತ್ತದಾಂಡು ನಾನದಾದ ಮಲ್ಪಡ ತುಂಬು ಅವೇ ಅಧರ್ಮಿನನು ನಾಶ ಮಲ್ತದೆ ಧರ್ಮರಕ್ಷಣೆ ಮಲ್ತೆ ನಾನ ತಡಮಲ್ಪನ ಸರಿಯತ್ತು ಇಡೀ ಭೂಲೋಕಗಳು ಅಧರ್ಮ ಅಣಿತಾಂಡು ಧರ್ಮ ಮಿತ್ತು ಬತ್ತಾಂಡು ಏಕ ಬಾಜಲ ಒಂದುಂಡು ಭೋಜನತ್ತ ಮಿತ್ತವರಡು ಗಟ್ಟ ತೀರ್ಥಪುಟ ಕಡಲ್ ಪಂಚಾದಿಪ್ಪನಾಗ ಕಡಲ್ಗೆ ಕಾರಣ ದಿವರ್ಡೆ ಗಟ್ಟಾಗ ತಡೆದಿದ್ದು ಸಾಗುತ್ತಾ ಬರುವಂತಹ ಯುಕ್ತಿ ಕಣ್ಣ ಎದುರಾಗಿ ಯಾರೊಬ್ಬನು ಗೋಚರವಾಗುತ್ತಾ ಇದ್ದಾನೆ. ನೋಡುವಾಗಲೇ ಆಶ್ಚರ್ಯವಾಗುತ್ತಾ ಉಂಟು. ಘಟ್ಟ ಪ್ರದೇಶಕ್ಕೆ ತನ್ನ ಕಾಲನಿರಿಸಿದ್ದಾನೆ, ಕಡಲ ಕಿನಾರೆ ಹತ್ತಿರ ತನ್ನ ತಲೆಯನ್ನಿರಿಸಿದ್ದಾನೆ. ಹಾಗಾದ್ರೆ ಯಾರು ಎನ್ನುವ ಹಾಗೆ ಬಡಿದೆತ್ತಿರಿಸಬೇಕು. ಬಡಿದೆತ್ತಿರಿಸಿ ನೋಡೋಣ. ಹೇಳೋದೇ ಕಾಣ್ತಾ ಇಲ್ಲ. ಹಾಗಾದ್ರೆ ಮತ್ತೊಂದು ಪ್ರಯತ್ನಿಸೋಣ. ಬಹಳ ಅಹಂಕಾರಿ ಎನ್ನುವ ಹಾಗೆ ಕಾಣುತ್ತಾ ಉಂಟು. ಸಾಮಾನ್ಯವಾಗಿ ಶಕ್ತಿ ಸಾಕಾಗುವುದಿಲ್ಲ. ಮತ್ತಷ್ಟು ಬಲವನ್ನು ಹಾಕಿ ಮತ್ತೊಮ್ಮೆ ಪ್ರಯತ್ನಿಸೋಣ. ನೀವು
ಜನ ಹೇಳಿ ಜನ ಕಣ್ಣುಲು ಆ, ಈ ಸಾಧಿಡಿಯಾದ ಜತ್ತಿದ ಪುಣ ಬರ್ತಡು ಎನ್ನಲು ಬರ್ತದ ಲಕ್ಕ ಯಾರ ನಿಜ ಅಂದ ನಿಕ್ಲೆ ಬೇತೆ ಬೇಲೆಜ್ಜ ಸತ್ತ ಬಂಪ ಆ, ಪತ್ತನ ಸಾಧಿನ ಪೋಪರ ಪತ್ತ ಈ ಗುಳಿಗಣ ಪೆಟ್ಟ ನಿಲ್ಪಾರ ನಮ್ಮನ್ನ ಪ್ರತಿಷ್ಠೆ ಮಾಡಿ ಯಾರು ಯಾರೇ ಎಲ್ಲರೂ ಬರ್ತದ ಲಕ್ಕದ ಪತ್ರ ಮಂತ್ರಿ ಹಾಕಲಿಕ್ಲಿ ನಿಜ ನಿಕ್ಲಿ ಏರಿಂದ ಬಂದೊಂದಿಚ್ಚಾರು ಆ, ಯಾನೇರಿಂದ ಬಂದ್ಬೇಕಲ್ಲಿ ಆ, ನಾನು ಬೇತೇರಲತ್ತು ಮತ್ತೆ ಈಶ್ವರ ದೇವರಾಜನ ಪ್ರಕಾರ ಆ, ಭೂಲೋಕ ಸಂರಕ್ಷಣೆಗೆ ಬರ್ತೀನ ಗುಳಿಗೆ ಗುಳಿಗೆ ಏನಂತ ಏನು ಆ, ಈಶ್ವರ ದೇವರ ನಮಗೆ ಅಂತ ಆ, ಎಲ್ಲನ್ನು ಕೇಂದ್ರತ್ತ ಏರಲಿಕ್ಲು ಉಳಿಗಾಕ್ಯ ದುರುಳನ ಹರಿಯಲು ದುರುಳ ಸಾಮಾನ್ಯವಂತಹ ಕಾರ್ಯಕ್ಕೆ ನಮ್ಮ ಸೃಷ್ಟಿಯಾಗಲಿಲ್ಲ. ವಿಶೇಷವಾದಂತಹ ಕಾರ್ಯದಿಂದಲೇ ನಮ್ಮ ಜನನವಾಗಿರು ಸತ್ಯ. ಸಾಮಾನ್ಯವಂತಹ ಸೃಷ್ಟಿಗಳು ನಾವಲ್ಲ. ವಿಷ್ಣು ದೇವರ ಅಶ್ರುಧಾರಿಗಳಿಂದಲೇ ಉದಿಸುವಂತಹ ಸಪ್ತಜಲ ದುರ್ಗೆಯರು ನಾವಿದ್ದೇವೆ. ಆದ್ರೆ ಈ ಹೊತ್ತಿಗೆ ಈ ರೀತಿಯಾಗಿ ಬರುವರೇ ಕಾರಣ ಉಂಟು. ಶೋಣಿತವೆನ್ನುವಂತಹ ಪುರದಲ್ಲಿ ಧರೆಯ ಧರ್ಮಾಂಧನಾಗಿ ವಿಧಿಯ ವರದಿಂದ ವದಂತನಾಗಿ ಮೆರೀತಾ ಇದ್ದಾನೆ. ದುರುಳದಾರಿಕ ಎನ್ನುವಂತಹ ದಾನವ ಆತನನ್ನು ತಡೆದುಕೊಡಬೇಕು. ಅಷ್ಟು ಮಾತ್ರವಲ್ಲ, ಆ ದಾನವ ಧರೆಯಲ್ಲಿ ಅದೆಷ್ಟು ಹತ್ಯೆಗಳನ್ನು ಮಾಡುತ್ತಾ ಇದ್ದಾನೆ, ಶ್ರೀ ಶೋಷಣೆಯನ್ನು ಮಾಡುತ್ತಾ ಇದ್ದಾನೆ, ಭ್ರೂಣವನ್ನು ಹತ್ಯೆಗೊಯ್ಯುತ್ತಾ ಇದ್ದಾನೆ. ಹಾಗಾಗಿ ಅದರಿಂದಲೇ ಮಧಾಂಧನಾದವಂತಹ ದುರುಳದಾರಿಕ ಮೇರುಲೋಕವಂತಹ ನಾಲ್ಕಲೋಕವನ್ನು ನಡೆದನಂತೆ. ದೇವೇಂದ್ರನನ್ನು ಬಡಿದೋಡಿಸಿ ನಾಲ್ಕನ್ನು ಸುರಗತ್ತಿಗೆ ತನ್ನ ವಶಕ್ಕೆ ಮಾಡಿಕೊಂಡನಂತೆ. ಅಷ್ಟಕ್ಕೆ ಬೇದಂತಹ ದಾರಿಕ ನಮ್ಮ ಪಿತನಾದಂತಹ ವಿಷ್ಣು ದೇವರ ಕರದಲ್ಲಿದ್ದ
ಬಂದಂತಹ ಸ್ವರಸುದರ್ಶನವನ್ನೇ ಹಾ. ಕತ್ತೊಯ್ದಿದ್ದಾನಂತೆ. ಹಾಗಾಗಿ ತಂದೆಯಿಂದಲೇ ಆಶೀರ್ವಾದವನ್ನ ಪಡೆದು ಧರೆಯಲ್ಲಿ ಮಧಾಂತರಾಗಿರುವಂತಹ ದುರುಳದಾರಿಕರ ವಧೆಗಾಗಿ ಧರೆಗಿಳಿದು ಬಂದವರು ನಾವಿದ್ದೇವೆ. ಹಾ ನಿನ್ನದೊಂದು ಮಾತು, ದಾನ ನೀ ನಮ್ಮಂತೆಗೆ ಬರುವೆಯ? ಆ ತಪ್ಪೇ ವೈಕುಂಠದ ನಾರಾಯಣ ದೇವರು ಆರಿಗೆ ಕಷ್ಟಪತ್ತನ ಕೊರತುಡು ಕಣ್ಣ ನೀರು ಬಾಡಿಯರು ನಿಜ ಕಣ್ಣ ನೀರು ಪುಟ್ಟೊಂಡಾರು ನಿಖಿಲು ಸರಿ. 7 ಜನ ಜೋಕುಲು ನಿಜ 7 ಜನ ಜೋಕುಲು ಭೂಲೋಕಕ್ಕೆ ಧರ್ಮ ರಕ್ಷಣೆ ಮಾಡ್ತಾರೆ ಅಂತ ಬರ್ತಿದ್ದಾರೆ. ಹೌದು. ಅಂಡ ಅಪ್ಪೆ ಭೂಲೋಕದ ಈಶ್ವರ ದೇವನ ಆಜ್ಞೆ ಪ್ರಕಾರ ಭೂಲೋಕಕ್ಕೆ ಜತ್ತು ಬತ್ತನ ಏನು ಭೂಲೋಕಗಳು ಮಾತ್ರ ಕಡಿಟ್ಲ ಧರ್ಮ ರಕ್ಷಣೆ ಮಾಡ್ತದೆ. ಅಂಡ ಈರು ಪಂಡಿಂಚಿನ ಪಾತ್ರ ತಾರಕಾಸುರೆ ನಿಜ ಭಾರಿ ಅಹಂಕಾರಣ ಬೇರೆ ಒಂದಲ್ಲಿ ಹೌದು. ಆಯನು ವಾದ ಮಲ್ಪಡು ಆಯ್ತು ಸರಿಯಾದ ಶಿಕ್ಷಣ ಕೊಡು ಅಂತ ನಿಖಿಲು ಬತ್ತಿನಕ್ಲೆ ಅಂಡ ಎನ್ನಡ ಪ್ರೀತಿನಿಕ್ಕೆ ಏನೊಂದಿಲ್ಲರೆ ಎನ್ನೊಟ್ಟಿಗೂ ಬರ್ಪನ ಅಂದು ಹೌದು. ಅಪ್ಪ ಗಾಳಿ ಬತ್ತಿನ ಬೇಲೆಲ್ಲ ಧರ್ಮ ರಕ್ಷಣೆಗೆ ಈಶ್ವರ ದೇವರ ಪಾತ್ರದ ಪ್ರಕಾರ ನಿಖಿಲು ಬತ್ತಿನ ನಾರಾಯಣ ದೇವರ ಪಾತ್ರದ ಪ್ರಕಾರ ಭೂಲೋಕದ ಧರ್ಮ ರಕ್ಷಣೆಗೆ ಹೌದು. ಅಪ್ಪಗೆ ಯಾನು ಮಲ್ಪನ ಬೇಲೆಡ್ಲ ನಿಖಿಲು ಮಲ್ಪನ ಬೇಲೆಡ್ಲ ವ್ಯತ್ಯಾಸ ಇಚ್ಚೆ ಅಪ್ಪೆ ಅಂಚಾದಿ ಪುಲಗ ನೀರು ಓಡಲತ್ತಾರೆ ನಿಖಿಲು ನಾಟು ಬಾಯಾರ ಏನು ತಯಾರಾದ್ರಲ್ಲ ಅಪ್ಪೆ ಉಳಿದಕ್ಕೆ ಬಂದಂತಹ ನಿನ್ನ ಸುಮ್ಮನೆ ಬಿಡುವವರು ನಾವಲ್ಲ. ಆ ನಿನಗೆ ಬೇಕಾದಷ್ಟು ಅಂಜಿ ಬಣ್ಣ ತತ್ತುಕೊಂಡು ಏನದು? ಬಡವು ಹಾ ಎಂಕ್ ನಿಖಿಲ್ ತಿಂದಲೆ ಕೊಲೆ ತಿಂದರೆ ಯಾವ ಜಪ್ಪೆ ಬೋಡ ಬೋಡು ಹಾ 7 ದಿನ ತಿಂದಳ್ಳ ಬಗ್ಗೆ ಅಂದ ಅಂಚಿನ ಅವರ ಬೋಡ ಎಂಕ್ ಅಂಚಾದಿ ಪುನಗ ಎಂಕ ಬೋಡ ಅವರ ನಿಖಿಲ್ ಗೊರ್ಪುರಂದಂಡ ನಿಖಿಲ್ ಒಟ್ಟು ಪರಿಹಾರ ತಯಾರಾದಿಲ್ಲಪ್ಪೆ ಉಳಿದಕ್ಕೆ ಹಾ. ನಿನ್ನ ಮನದಂಗಿತವನ್ನು ಅರ್ಥೈಸಿಕೊಂಡಿದ್ದೇನೆ. ಹಾ. ಬಂದವರನ್ನ ಹಾಗೆ ಬರಿಗೈಲಿ ಕಳಿಸುವುದಿಲ್ಲ. ಹಾ. ನಿನಗೆ ಬೇಕಾದಷ್ಟು ರಕ್ತ ತರ್ಪವನ್ನ ನಾನು ಹೊತ್ತಿಗೆ ಕೊಡುತ್ತೇನೆ. ಹಾ. ಹಾಗಾದ್ರೆ ಬರುವೆಯಲ್ಲ? ಬರ್ತಪ್ಪೆ ಹೋಗೋಣ. ನನಗೆ ಭಿಕ್ಷೆಯ ನೀಡುವ ನೀಡುವ ಎಷ್ಟು ದಿವಸವಾಯ್ತು ಮತ್ತೆ ಹೊರಟು ಬಂದ ದಾರಿ ಹೋದಷ್ಟು ಸಾಗುವುದಿಲ್ಲ. ತುಂಬಾ ದೂರ ನಡ್ಕೊಂಡು ಬಂದಿದ್ದೇನೆ. ಎಷ್ಟು ದೂರ ಅಂತ ನಡೆಯುವುದು? ಓ ಈಗ ನಡಿಲಿಕ್ಕೆ ಭಾರಿ ಕಷ್ಟ. ಅದು ಮೊದಲೆಲ್ಲಾದ್ರೆ ನಡೀತಿದ್ದೆ, ಎಷ್ಟು ದೂರ ಇದ್ರೂ ಲೆಕ್ಕಕ್ಕಿಲ್ಲ. ಆದ್ರೆ ಹೀಗೆ ಆಗುವುದಿಲ್ಲಲ್ವಾ? ನಡೆದು 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 ಸಾಕಾಗಿ ಹೋಯ್ತು. ಅಮ್ಮ ಅಮ್ಮ ಏನಾದ್ರಿದ್ರೆ ಕೊಡಿ ಅಮ್ಮ. ಊಟ ಮಾಡದೆ 3 ದಿವಸ ಆಯ್ತು. ಓ ಗೊತ್ತಾಗುದಿಲ್ವ? ನನ್ನನ್ನು ನೋಡುವಾಗ ಗೊತ್ತಾಗುದಿಲ್ವ? ನನ್ನ ಮುಖವನ್ನು ನೋಡಿ ಬಾಡಿ ಹೋಗಿ ಹೇಗಾಗಿದೆ ಅಂತ. ಮತ್ತೆ ಅದು ಕೆಲವರಿಗೊಂದು ಅಭ್ಯಾಸ ಉಂಟು. ಅವರಿಗೆ ಎಷ್ಟೇ ಪ್ರಾಯ ಆಗಿರಲಿ, ಎಷ್ಟೇ ಮುದುಕಿ ಆದ್ರು ಅವರನ್ನು ನೋಡಿ ತಮಾಷೆ ಮಾಡುವುದು. ನೋಡು 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 ಮುದುಕ ನೋಡು. ಮತ್ತೆ ಈಚೆಯಲ್ಲಿ ಹೋಗಿ ನೋಡು ನೋಡು ಮುದುಕಿ ಬರುವುದು ನಾವು. ಅವಳು ಅವತ್ತು ಹೇಗಿದ್ರು ಅಹಂಕಾರಿ ಅಂತ ಕೆಲವರು ಬೈಯುವುದು ಉಂಟು. ಹಾಗೆ ನಾನು ಹಾಗೆಲ್ಲ
ನನಗೆ ಊಟ ಇಲ್ಲ, ದಿಕ್ಕು ದೇಶ ಇಲ್ಲ, ಹೋದ ಎಲ್ಲಿ ಮನೆ ಗತಿ ಏನಿಲ್ಲ. ಹೋದಲ್ಲಿ ಮನೆ, ಹೋದಲ್ಲೇ ಮಲಗುವುದು, ಹಾಗೆ ಯಾರು ಇಲ್ಲ. ಹಾಗೆ ಊಟ ಮಾಡದ ದಿವಸ 3 ಆಯ್ತು. ಏನಾದ್ರೂ ಇದ್ರೆ ಕೊಡಿ ಅಂತ ಹುಡ್ಕೊಂಡು ಬಂದದ್ದು. ಓ ಕೊಟ್ಟಾರ? ಓ ಮುಂದೆ ಹೋಗ್ಬೇಕಾ? ಕೊಟ್ಟಾರಕ್ಕೆ ಮುಂದೆ ಹೋಗ್ಬೇಕಾ? ಕೊಟ್ಟಾರಕ್ಕೆ ಹೋದ್ರೆ ಆಗ್ತದ? ಅಲ್ಲಿಂದ ಆಚೆ ಸಚ್ಚಾರಿ ಬೆಟ್ಟಗೆ ಹೋದ್ರೆ ಆಗುದಿಲ್ವಾ? ಹಾ, ಅದಾಗುದಿಲ್ಲ ಅಲ್ವಾ? ಅಲ್ಲಿಂದ ಮುಂದೆ ಕಡ್ತಾಳಕ್ಕೆ ಕೊಟ್ಟಾರ? ಸ್ವಲ್ಪ ಆಯ್ತು. ಅವರು ಯಾರು ಕೊಡದಿದ್ರೆ ಬೇಡ. ಇಲ್ಲಿಯೇ ಒಂದು ಹತ್ತಿರದಲ್ಲಿ ಒಂದು ರಾಜ್ಯ ಉಂಟಂತೆ, ಶೋಣಿತಾಪುರ ಅಂತ. ಅಲ್ಲಿಯ ಒಬ್ಬ ವ್ಯಕ್ತಿ ಅರಸ, ಬಹಳ ಶ್ರೀಮಂತ ಅಂತ. ಕೊಟ್ಟಾರ? ಮತ್ತೆ ಕೊಟ್ಟಾರಲ್ಲ? ಹಾಗೆ ಅವರ ಬಳಿಗೆ ಹೋಗ್ತೇನೆ. ಕೊಡುಗೈ ದಾನಿಯಂತೆ, ಏನು ಕೇಳಿದ್ರೂ ಇಲ್ಲ ಅಂತ ಹೇಳುವುದಿಲ್ಲಂತೆ. ಓ ಇವರು ಕೊಟ್ಟಾರ? ಇವರು ಕೊಟ್ಟಾರ? ಓ ಕೇಳಿ ನೋಡು ಅಲ್ವಾ? ನನಗೆ ಇಷ್ಟರವರೆಗೆ ಯಾರು ಇಲ್ಲ ಅಂತ ಹೇಳಲಿಲ್ಲ. ಒಂದಿಷ್ಟು ಕೇಳಿದ್ರು, ಒಂದಿಷ್ಟು ಅದು ಕೊಟ್ಟಿದ್ರು. ಆದರೆ ತಡ ಮಾಡುವುದಲ್ಲ, ಅವರ ಬಳಿಗೆ ಹೋಗ್ತಾನೆ ನೋಡು. ಎನ್ನುವಂತಹ ಜಯಘೋಷಗಳನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಒಂದು ಕಾಲ ಶೋಣಿತಾಪುರದಲ್ಲಿ ನಮ್ಮದೇ ಆಗಿರುವಂತಹ ರಾಕ್ಷಸರೆಲ್ಲರೂ ಇರುವುದಕ್ಕೆ ಅಸಾಧ್ಯವಾಗಿ ಹೋಗಿ ಕಾಡು ಬೇಡಿನಲ್ಲಿ ಅಲೆಯುವಂತಹ ಪರಿಸ್ಥಿತಿಯಲ್ಲಿ ನನ್ನದೇ ಆಗಿರುವಂತಹ ಜನನವಾಯಿತಂತೆ. ಆ ಹೊತ್ತಿನಲ್ಲಿ ಶೋಣಿತಾಪುರಕ್ಕೆ ನಮ್ಮ ಗುರುಗಳಾಗಿರುವಂತ ಕರೆದುಕೊಂಡು ಬಂದರು ಎನ್ನುವಂತಹ ವಿಚಾರವನ್ನ ತಿಳಿದುಕೊಂಡೆ. ಎಲ್ಲಿಂದ ಬಂದೆ, ಯಾಕಾಗಿ ಬಂದೆ ಎನ್ನುವುದು ಇನ್ನೂ ಅಸ್ಪಷ್ಟವಾಗಿ ಉಳಿದುಕೊಂಡಿದೆ. ಬಂದು ಸೇರಿದಂತಹ ನಾನು ಶೋಣಿತಾಪುರವನ್ನ ನೋಡಿದೆ. ನಮ್ಮದೇ ಆಗಿರುವಂತಹ ರಾಕ್ಷಸರೆಲ್ಲರೂ ಬದುಕುವುದಕ್ಕೆ ಅವಕಾಶ ಇಲ್ಲದೆ ಕಾಡಿನಲ್ಲಿರುವಂತಹ ಸ್ಥಿತಿಯನ್ನು ಕಂಡಾಗ ಸರಿಯಾದಂತಹ ಮದ್ದನ್ನರಿಯಬೇಕೆನ್ನುವಂತಹ ದೃಷ್ಟಿಯಿಂದಲೇ ಹಿತಾತನನ್ನು ತಪಸ್ಸಿನಿಂದ ಮೆಚ್ಚಿಸಿದೆ. ಅವನಿಂದಾಗಿಯೇ ಬೇಕಾಗಿರುವಂತಹ ವರಗಳನ್ನ ಪಡೆದುಕೊಂಡು ನಮ್ಮದೇ ಆಗಿರುವಂತಹ ರಾಕ್ಷಸ ಸೇನೆಯನ್ನ ಒಂದೊಂದೇ ಜನಗಳನ್ನ ಶೋಣಿತಾಪುರಕ್ಕೆ ಕರೆದುಕೊಂಡು ಬಂದೆ, ಆಶ್ರಯವನ್ನು ಕೊಟ್ಟೆ. ಎಲ್ಲರೂ ಮನಸ್ಸಿಗೆ ನೆಮ್ಮದಿ ಉಂಟು ಎಂಬಂತಹ ಭಾವನೆಯನ್ನ ತೋರಿಸುವುದಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಂದಲೇ ವೈರಿಗಳಾಗಿರುವಂತಹ ದೇವತೆಗಳನ್ನು ಬಡಿಯಬೇಕು ಎನ್ನುವಂತಹ ಯೋಚನೆಯಿಂದಲೇ ವರ್ಗಕ್ಕೆ ದಾಳಿಯನ್ನ ಇಟ್ಟಿ 14 ಲೋಕಗಳಲ್ಲಿ ವೈಭವವಾಗಿ ಮೆರೆದೆ. ಮುಂದೆ ಅವರದೇ ಆಗಿರುವಂತಹ ದೇವರೆನಿಸಿಕೊಂಡಂತಹ ನಾರಾಯಣ ಸಮರಕ್ಕೆ ಬಂದಂತಹ ಸಂದರ್ಭ, ಯುದ್ಧದಲ್ಲಿ ಸದಬಡಿದು ಅವರಲ್ಲಿರುವಂತಹ ಸುದರ್ಶನ ಚಕ್ರವನ್ನ ಕಸಿದುಕೊಂಡು ಜಯ ಎನ್ನುವುದು ನನ್ನ ಪಾಲಿಗಾಗಿ ಹೋಯಿತು. ಆದರೆ ತಂದಂತಹ ಸುದರ್ಶನ ಚಕ್ರವನ್ನು ಹಾಗೆ ಇಡುವುದೇ, ಅದಕ್ಕೆ ಬೇಕಾಗಿ ಪೂಜಾ ಮಂದಿರವನ್ನ ನಿರ್ಮಾಣವನ್ನು ಮಾಡಿದೆ. ಸುದರ್ಶನ ಚಕ್ರವನ್ನು ಬದಿಸುತ್ತಾ ಬಂದೆ.
ತ್ರಿಕಾಲದಲ್ಲಿಯೂ ನದಿಗೆ ಹೋಗಿ ಸ್ನಾನವನ್ನ ಮುಗಿಸಿ ಅದನ್ನು ಪೂಜೆ ಮಾಡುವಂತ ಪರಿಪಾಠವನ್ನು ಇಟ್ಟುಕೊಂಡವನು ನಾನು. ಇವತ್ತಿನ ದಿನದ ಬೆಳಿಗ್ಗೆಯ ಹೊತ್ತಿನಲ್ಲಿ ಪೂಜೆಯನ್ನ ಮುಗಿಸಿ ಮಧ್ಯಾಹ್ನದ ಹೊತ್ತು ದೂರದಲ್ಲಿ ಹರಿಯುತ್ತಿರುವಂತಹ ನದಿಯನ್ನ ಸೇರಬೇಕು ಎನ್ನುವಂತಹ ಯೋಚನೆಯನ್ನು ಮಾಡುತ್ತಾ ಮುಂದುವರಿಯುತ್ತೇನೆ. ಅಮ್ಮ, ನಿನ್ನನ್ನು ಕಾಣಬೇಕು ಅಂತಾದ್ರೆ ಯಾವುದೋ ಒಂದು ರೀತಿಯಾಗಿರುವಂತಹ ಭಾವನೆಗಳು ನನ್ನಲ್ಲಿ ಉಂಟಾಗುತ್ತಾ ಇದೆ. ಆದರೂ ಭಿಕ್ಷೆ ಎಂದಾಗ ಮನಸ್ಸು ನೋವಾಗುತ್ತಾ ಇದೆ, ಕರಗುತ್ತಾ ಇದೆ. ತಾಯೇ, ಹದಿಹರೆಯದ ಹೆಣ್ಣು ನೀನಲ್ಲ, ಪ್ರಾಯಸ್ಥೆ ವೃದ್ಧೆಯಾಗಿದ್ದೀಯ. ಬದುಕುವುದಕ್ಕೆ ಅವಕಾಶ ಇಲ್ಲದೆ ಮನೆ ಮನೆಯನ್ನು ಭಿಕ್ಷೆಯನ್ನು ಬೇಡುತ್ತಿ ಅಂತಾದ್ರೆ ಶೋಣಿತದಲ್ಲಿ ಯಾವುದೋ ಒಂದು ರೀತಿಯಾಗಿರುವಂತಹ ಕೊಳುತೆನ್ನುವುದು ಇಲ್ಲಿ ಗೋಚರವಾಗುತ್ತಾ ಇದೆ. ಯಾಕೆಂತ ಹೇಳಿದ್ರೆ ಶೋಣಿತಾಪುರದಲ್ಲಿ ಯಾರು ಭಿಕ್ಷಾಟನೆಯನ್ನೇ ಮಾಡುವವರಿಲ್ಲ. ಹಾಗಾದ್ರೆ ನಿನ್ನನ್ನು ಇವತ್ತು ನಾನು ಕಂಡುಕೊಂಡೆ. ಯಾರಮ್ಮ ನೀನು? ಎಲ್ಲಿಂದ ಬಂದೆ? ಎಲ್ಲಿರುವವಳು? ಹಿಂದೆ ನಿನ್ನಯ ತಾಯ ಯಾರೆಂದು ಕೇಳ್ತಾ ಇದ್ದೀನಿ. ಯಾರು ನೀನು? ನಾನು ಯಾರೆಂದು ನಿನಗೆ ಗೊತ್ತಿಲ್ಲವೇ? ನೀನು ಯಾರೆಂಬುದಾಗಿ ನಾನು ಕೇಳಿ ತಾಯಿ. ಅಯ್ಯ ಅಮ್ಮ, ನಾನು ಯಾರು? ಯಾರು? ನಾನು ಎಲ್ಲಿದ್ದವಳು? ಹೇಗೆ ಬಂದೆ? ಇದೆಲ್ಲವನ್ನೂ ನೀವು ಕೇಳ್ತಾ ಇದ್ದೀನಿ. ಹೌದು ಅಯ್ಯ. ಅಮ್ಮ, ನನ್ನನ್ನು ನೋಡುವಾಗ ನಿನಗೆ ಅಮ್ಮ ಎನ್ನುವಂತ ಭಾವನೆ ಬಂತು. ಹೌದು ತಾಯಿ. ಅಯ್ಯ, ಯಾಕೆಂತ ಹೇಳಿದ್ರೆ ನಿನ್ನದಾಗಿರುವಂತಹ ವೃತ್ತಿಯನ್ನು ಕಂಡಾಗ ಪೂಜನೀಯವಾಗಿರುವಂತಹ ಭಾವನೆ ಬರುವುದು. ಬಂದ ಕೂಡಲೇ ತಾಯಿ ಎಂಬುದಾಗಿ ಸಂಬೋಧನೆ ಮಾಡುವುದಕ್ಕೆ ಆಗುತ್ತದೆ ಅಮ್ಮ. ಆ ರೀತಿಯಾಗಿ ನಿನ್ನನ್ನು ತಾಯಿ ಎಂಬುದಾಗಿ ನಾನು ಕರೆದಿ. ಅಮ್ಮ, ಏನಮ್ಮ ಇದು? ಅಯ್ಯ, ನನ್ನ ಪರಿಚಯ ನಿನಗೆ ಸಿಗ್ಲಿಲ್ಲ. ಯಾರು ನೀನು? ಅಯ್ಯ, ಅವತ್ತು ಒಂದು ದಿವಸ ನಿನಗೆ ತಂದೆ ತಾಯಿ ಇಲ್ಲದ ಆ ದಿವಸ ಒಲೆ ಹಾಲು ಉಣಿಸಿದವಳು ನಾನಲ್ಲವೇ? ಅಮ್ಮ, ಸರಿಯಾಗಿ ನನ್ನ ಜೀವನದ ಬಗ್ಗೆ ನಾನು ತಿಳ್ಕೊಂಡವನೇ ಅಲ್ಲ. ಹೆತ್ತ ತಾಯಿ ಯಾರೆಂಬುದನ್ನು ಇಷ್ಟರವರೆಗೆ ಅರಿತವನಲ್ಲ. ಇಲ್ಲ, ಯಾರೋ ನನ್ನನ್ನು ಸಾಕಿದ್ದಾರೆ ಎನ್ನುವಂತ ವಿಚಾರವನ್ನು ನಾನು ತಿಳ್ಕೊಂಡವ. ನಿನ್ನನ್ನು ಸಾಕಿ ಸಲಹಿದವಳು ನಾನೇ ಅಲ್ವಾ? ನನ್ನನ್ನು ಸಾಕಿದವಳು ನೀನೇ ಅಮ್ಮ. ತಾಯಿಯನ್ನು ಕಾಣುತ್ತಿರುವಂತಹ ಯೋಗ ನನ್ನ ಪಾಲಿಗೆ ಇಲ್ಲ. ಜೀವನಕ್ಕೆ ಆಧಾರವಾಗಿರುವವಳು ಒಬ್ಬಳೆಂಬುದಾಗಿ ನಾನು ತಿಳ್ಕೊಂಡರೆ ನಾನು ನಿನ್ನ ತಾಯಿ ಆಶ್ಚರ್ಯವಾಗುತ್ತಾ ಇದೆ ಅಮ್ಮ. ಯಾಕೆ ಬಲ್ಲೆಯ? ಹೆತ್ತವಳು ಇಲ್ಲದಿದ್ದರೂ ಕೂಡ ಸಾಕಿದವಳಿಗೂ ಕೂಡ ನಾನು ದೂರ ಆಗಿ ಹೋದಿನಮ್ಮ. ಯಾಕೆ ಹೀಗೆ ಮಾಡಿದೆ ನೀನು? ನಾನು ದೂರ ಮಾಡಿದ್ದಲ್ಲ, ಮತ್ತೆ ನೀನೇ ದೂರ ಹೋಗಿದ್ದಿ ಮಗನೇ. ನಾನು ದೂರ ಹೋದಿನಿ. ಹೌದು, ನಾನು ತಿಳ್ಕೊಂಡದ್ದು ಹೀಗೆ ಅಮ್ಮ. ಹೇಗೆ? ಯಾರೋ ಒಬ್ಬಳು ಬಂದು ದಾರಿಯಲ್ಲಿ ಸಿಕ್ಕಿದಂತ ಮಗುವೊಂದನ್ನು
ಗುರುಮಠಕ್ಕೆ ಸೇರಿಸಿದಳು ಹಾ. ಎನ್ನುವಂತ ವಿಚಾರವನ್ನು ನಾನು ತಿಳ್ಕೊಂಡವ. ಹಾ. ಅದು ಬಿಟ್ಟರೆ ಹೆತ್ತ ತಾಯಿಯಾಗಲಿ ಸಾಕು ತಾಯಿಯಾಗಲಿ ನೋಡಿದವಳಿ ನಾನಲ್ಲಮ್ಮ. ಹಾ. ಅಮ್ಮ, ಓ. ನನ್ನ ತಾಯಿ ಎಂಬುದಾಗಿ ನೀನು ಹೇಳಿಕೊಳ್ಳುತ್ತಾ ಇದ್ದಿ. ಹ್ಮ್. ನನ್ನ ತಾಯಿಯಾಗಬೇಕು ಅಂತಾದ್ರೆ ಹಾ. ನನ್ನ ತಾಯಿಯಾದವಳಿಗೆ ಇದೆಲ್ಲ ಯಾಕೆ ಅಮ್ಮ? ಅಣ್ಣವಿಲ್ಲದೆ ಮೂರು ದಿನಗಳಾಯಿತು ಕಂದ. ಅಣ್ಣವಿಲ್ಲದೆ ಮೂರು ದಿನಗಳಾಯಿತು ಕಂದ. ಉಣ್ಣುವ ಯಾಕೆ ಬಂದೆ, ಹೇಗೆ ಬಂದೆ ಎಂದು ಕೇಳ್ತಾ ಇದ್ದೀಯಲ್ಲ. ಹೌದು. ಅಯ್ಯ, ನನ್ನನ್ನು ನೋಡುವಾಗ ಹೇಗೆ ಕಾಣ್ತಾ ಉಂಟು? ನಿನ್ನನ್ನು ಕಾಣುವಾಗ ನನಗಲ್ಲಮ್ಮ, ಲೋಕದವರಿಗೆ ಅರ್ಥ ಆಗುವುದಿಲ್ವೇ ಹೇಳು. ಹ. ವೃದ್ಧೆ ಆಗಿದ್ದೀಯಾ, ಪ್ರಾಯಸ್ಥೆ ಆಗಿದ್ದೀಯಾ. ಹಣ್ಣು ಹಣ್ಣು ಮುದುಕಿ ಅಂತ ಹೇಳಿದ್ರೆ ಬೇಸರ ಆಗ್ಬೋದಮ್ಮ ನಿನಗೆ. ಹ. ಅಯ್ಯ, ಓ. ಇಷ್ಟೆಲ್ಲ ತಿಳಿದಿದ್ದರು ನೀನು ನಿನ್ನ ಬಳಿಗೆ ಇದನ್ನೆಲ್ಲ ಹಿಡ್ಕೊಂಡು ಯಾಕೆ ಬಂದಿದ್ದೆ ಎಂದು ಕೇಳ್ತಾ ಇದ್ದೀನಿ. ಆಶ್ಚರ್ಯ ತಾಯಿ. ಹ. ಸೋಣಿತಾಪುರದಲ್ಲಿ ಹಸಿವಿನಿಂದ ಇದ್ದವರು ಯಾರು ಇಲ್ಲ. ಹ. ಆದರೂ ನೀನು ಹಸಿವೆ ಎಂಬುದಾಗಿ ನನ್ನ ಎದುರಿನಲ್ಲಿ ನೀನು ಬರಬೇಕು ಅಂತಾದ್ರೆ ಛೆ, ಮನಕ್ಕೆ ಬೇಸರವಾಯಿತಮ್ಮ. ಹೌದಯ್ಯ. ನೀನು ಬೇಡುವ ಸ್ಥಿತಿ ಏನು ಮಾಡುವುದು ಹೇಳು. ಅನ್ನ ನೀರು ಇಲ್ಲದೆ 3 ದಿವಸ ಆಗಿ ಹೋಯಿತು. ಅನ್ನ ನೀರಿಲ್ಲದೆ 3 ದಿನವನ್ನು ಕಳೆದೆ. ಹ. ಎಲ್ಲೆಲ್ಲೋ ಹೋಗಿ ಅಲೆದಾಡಿಕೊಂಡು ನಿನ್ನ ಈ ಶೋಣಿತಾಪುರಕ್ಕೆ ಬಂದಿದ್ದೇನೆ. ಹೌದಿ. ಏನಾದರೂ ನೀಡು. ಅಯ್ಯ, ಒಂದು ಮುತ್ತಿನ ಓಟವನ್ನು ನೀನು ನೀಡದಿದ್ದರೆ ನಿನ್ನ ಈ ಶೋಣಿತಾಪುರದಲ್ಲಿ ನಾನು ಜೀವವನ್ನು ಬಿಟ್ಟರೆ ನಿನಗೆ ಏನಾದಿತ್ತು ಗೊತ್ತೇ? ಅಮ್ಮ, ಓ. ಹಸಿವೆ ನೀಗಿಸುತ್ತೀಯಾ ಮಗನೇ? ಹೆತ್ತವಳು ನೀನಲ್ಲದಿದ್ದರೂ ಸಾಕಪ್ಪೆ ಎನ್ನುವಂತ ಮಮಕಾರ ಎನ್ನುವುದು ನನ್ನ ಹೃದಯದಲ್ಲಿ ಉಂಟು ತಾಯಿ. ಹಸಿವೆ ಎಂದು ಬಂದವರಿಗೆ ಇಲ್ಲ ಎಂಬುದು ಶೋಣಿತಾಪುರದಲ್ಲಿ ಯಾರು ಹೇಳಿದವರಲ್ಲ. ನನಗೆ ಅನ್ನವನ್ನು ಇಕ್ಕುವೆಯಾ ಅಂತ ಕೇಳುತ್ತಾ ಇದ್ದೀನಿ. ಅಮ್ಮ, ಒಂದು ಮಾತನ್ನು ನಿನ್ನಲ್ಲಿ ಹೇಳಲಿ. ತ್ರಿಕಾಲದಲ್ಲಿ ನಾನು ಸುದರ್ಶನ ಚಕ್ರವನ್ನು ಪೂಜಿಸುತ್ತಾ ಬಂದವನು ತಾಯಿ. ಬೆಳಿಗ್ಗೆಯ ಹೊತ್ತಿನಲ್ಲಿ ಹರಿಯುತ್ತಿರುವಂತಹ ನದಿಯಲ್ಲಿ ಮಿಂದು ಶುಚೀರ್ಭೂತನಾಗಿ ಅದರ ಪೂಜೆಯನ್ನು ನಾನು ಮುಗಿಸಿದ್ದೆ. ಮಧ್ಯಾಹ್ನದ ಹೊತ್ತು ಈ ಹೊತ್ತಿನಲ್ಲಿಯೂ ಸರೋವರವನ್ನ ಸೇರಬೇಕು, ಸ್ನಾನವನ್ನ ಮುಗಿಸಿ ಅರಮನೆಯನ್ನ ಸೇರಿ ಆ ಚಕ್ರವನ್ನು ಪೂಜಿಸಬೇಕು ಎಂಬಂತಹ ಯೋಚನೆಯಿಂದೇ ನಾನು ಬರ್ತಾ ಇದ್ದೆ. ಈ ಹೊತ್ತಿನಲ್ಲಿ ನೀನು ಹಸಿರು ಅಂತ ಹೇಳ್ತಾ ಇದ್ದಿ. ಅಮ್ಮ, ಒಂದು ಮಾತು ಹೇಳಲಿ. ನನಗೆ ಏನು ಕೊಡುವುದಕ್ಕೂ ಆಗದಿದ್ದರು ನನ್ನ ಮಡದಿಯಾಗಿರುವಂತಹ ರಂಭಾಮಣಿ ಇದ್ದಾಳೆ. ನಿನ್ನ ಮಡದಿ? ನನ್ನ ಮಡದಿ ರಂಭಾಮಣಿ ಇದ್ದಾಳೆ. ಹೌದಾ? ಅಲ್ಲಿವರೆಗೆ ಹೋದೆ ಅಂತಾದ್ರೆ ನಿನ್ನ ಹಸಿವನ್ನು ನೀಗಿಸುತ್ತಾಳೆ ಅಮ್ಮ. ಹಾಗಾದರೆ ನಿನ್ನ ಮಡದಿ? ಹೌದು, ರಂಭಾಮಣಿ. ಹೌದಮ್ಮ. ಕೊಟ್ಟಾಳ? ಖಂಡಿತ ಕೊಡುತ್ತಾಳೆ. ಕೊಡದಿದ್ದರೆ? ಅಮ್ಮ, ಆ ಭಯ ನಿನಗೆ ಯಾಕೆ ಹೇಳು. ನನ್ನ ಮಡದಿ ಯಾಕೆ ದಾನ ಧರ್ಮವನ್ನು ಮಾಡುವಲ್ಲಿ ತಾನು ಎತ್ತಿದ ಕೈ ಎಂಬುದಾಗಿ ತೋರಿಸಿದವಳು. ಹೆದರಬೇಡ. ಹೌದು, ಹೆದರಬೇಡಮ್ಮ. ಹೋಗ್ತೇನೆ. ಎಲ್ಲಿಯಾದರೂ ಇಲ್ಲ ಎಂದು ಹೇಳಿದರೆ ಏನು ಮಾಡುವುದು? ಕರೆದು ಕೇಳಲೇ?
ಒಂದು ವೇಳೆ ಅವಳು ಅನ್ನವನ್ನು ಇಕ್ಕದಿದ್ದರೆ ಏನು ಮಾಡ್ತೀನಿ ನೀನು? ಕರೆದು ನಿನ್ನಲ್ಲಿ ಕೇಳಲೆ, ನನ್ನಲ್ಲಿ ಕರೆದು ಕೇಳುತ್ತೀಯಾ? ಏನು ಕೇಳಿದರೂ ಕೊಡ್ತೀಯಾ? ಅಮ್ಮ, ಅರಮನೆಯನ್ನ ಸೇರು. ಒಂದು ವೇಳೆ ನಮ್ಮ ಮನೆ ಕೊಡದಿದ್ದರೆ ಅಲ್ಲಿಂದಲೇ ಕರೆದು ಹೇಳು, ನಾನು ಹೇಳ್ತೇನೆ. ಏನು ಹೇಳಿದರೂ ಕೊಡ್ತೀಯ? ಹೌದು. ಕೊಡ್ತೀಯಲ್ಲ? ಹೌದು. ಹಾಗಾದರೆ ತಡ ಮಾಡುವುದಿಲ್ಲ, ಆದಷ್ಟು ಬೇಗ ಹೋಗ್ತೇನೆ. ಆಯ್ತು, ಬರ್ತೇನೆ ಬರ್ತೇನೆ, ಒಳಗೆ ಹೋಗ್ತೇನೆ, ಬರ್ತೇನೆ. ಅಮ್ಮ, ನಡೆಯುವುದಕ್ಕೂ ಸಾಧ್ಯ ಇಲ್ಲ. ಅಮ್ಮ, ಏನು ಮಾಡು? ಕೊಡಿ ಅಮ್ಮ. ಅವಳ ಹಸುವನ್ನು ನೀಗಿಸುವುದಕ್ಕಾಗಿ ಅರಮನೆಯನ್ನು ಸೇರು ಅಂತ ತುಂಬಾ ಹೇಳ್ತೇನೆ. ದಿವಸ ಆಯ್ತಮ್ಮ. ನಾನು ಮಾಡಬೇಕಾದ್ದೇನು? ನದಿಯನ್ನು ಸೇರಬೇಕಲ್ವೇ? ಮುಂದುವರಿತೇನೆ. ಬರುತ್ತ ಅರಮನೆಗೆ